ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಾ ಗುರುಜಿ, ಕಾಣಿಸ್ತಾ ಇದೆ ಗುರುಜಿ. ಓಕೆ, 9 ಗಂಟೆ ಆಯ್ತು. ಎಲ್ರು ಬರ್ತಾ ಇದ್ದಾರೆ. ಸ್ಟಾರ್ಟ್ ಮಾಡೋಣ. ಹಾ ಗುರುಜಿ. ಸ್ವಲ್ಪ ಓದ್ಲಿಕ್ಕೆ ಜಾಸ್ತಿ ಇದೆ. ಸೊ ಯಾರಿಗೆ ಓದ್ಲಿಕ್ಕೆ ಸ್ವಲ್ಪ ಇಷ್ಟ ಇದೆ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ಎಲ್ಲರೂ ಓದ್ಬೇಕು, ಚೆನ್ನಾಗಿರುತ್ತೆ. ಶ್ರೀ ಈಶೋಪನಿಷತ್. ಇವತ್ತು ಎಷ್ಟನೇ ಶ್ಲೋಕ? 17ನೇ ಅಧ್ಯಾಯ ದೊಡ್ಡದು. 17ನೇ ಶ್ಲೋಕನಾ? ಹಾ, ಕನ್ಫರ್ಮ್ಡ್ ಅಲ್ಲ? ದೊಡ್ಡದಿದೆ. ದೊಡ್ಡದಿದೆ. ಓಕೆ, ಈಗ ರಾಧಾಕೃಷ್ಣ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಅನಂತ ಕೋಟಿ ವೈಷ್ಣವರಂದೆ ಕಿ ಜೈ, ನಾಮನಿಷ್ಠ ದಾಸ್ ಪ್ರಭು ಮತ್ತು ಇತರ ಮಂಗಳೂರಿನ ಇತರ ಹಿರಿಯ ಭಕ್ತಗಣಕ್ಕೆ ಎಲ್ಲರಿಗೂ ಒಂದು ವಂದನೆಗಳನ್ನು ಅರ್ಪಿಸುತ್ತಾ ನಾವು ಈ ತರಗತಿಯನ್ನು ಪ್ರಾರಂಭ ಮಾಡೋಣ ಪ್ರಾರ್ಥನೆಯೊಂದಿಗೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಗತಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾವು ಹಿಂದಿನ ತರಗತಿಯಲ್ಲಿ 16ನೇ ಶ್ಲೋಕದವರೆಗೂ ಮಾಡಿದ್ವಿ. 15 ಮತ್ತು 16ನೇ ಶ್ಲೋಕ ಭಾಗ 4ರಲ್ಲಿ ಬರುತ್ತೆ. 14, 15, 15, 16, 17, 18 ಇವು ಕೊನೆಯ ಪ್ರಾರ್ಥನೆ, ಅಂತಿಮ ಪ್ರಾರ್ಥನೆಗಳು. ಈ ಪ್ರಾರ್ಥನೆಗಳಲ್ಲಿ 15 ಮತ್ತು 16ರಲ್ಲಿ ನಾವು ಭಕ್ತ ಏನ್ ಮಾಡ್ತಾನೆ, ಭಗವಂತನನ್ನು ತನ್ನ ಆನಂದಮಯವಾದ ರೂಪವನ್ನು ಬಹಿರಂಗಪಡಿಸು ಹಿರಣ್ಮಯೇನ ಪಾತ್ರೇಣ ಅಂದ್ಬಿಟ್ಟು ನಿನ್ನ ಹಿರಣ್ಮಯವನ ಏನಿದೆ ಆ ಮುಸುಕನ್ನು ಬದಿಗೆ ಸರಿಸಿ ನಿನ್ನ ಒಂದು ಸಾಕ್ಷಾತ್ಕಾರವನ್ನು, ನಿನ್ನ ಸಾಕ್ಷಾತ್ಕಾರ ಪಡೆಯುವ ಭಾಗ್ಯವನ್ನು ಕರುಣಿಸು ಅಂತ ಭಗವಂತನಲ್ಲಿ ಕೇಳ್ಕೊತಾನೆ. ಯಾಕಂದ್ರೆ ನಮ್ಮ ಕೈಯಲ್ಲಿ ಆ ಹಿರಣ್ಮಯವನ್ನು ಬದಿಗೆ ಸರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಭಗವಂತನ ಕೃಪೆಯಿಂದ ಮಾತ್ರ, ಭಗವಂತನೇ ಮಾತ್ರ ತನ್ನ ತೇಜೋಮಯ ಪ್ರಕಾಶವನ್ನು ಬದಿಗೆ ಸರಿಸಿ ದರ್ಶನ ಕೊಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಭಗವಂತನ ದರ್ಶನ ಕೊಟ್ಟರೆ ಮಾತ್ರ ನಮಗೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಸಾಧ್ಯ. ಸೊ ಇಲ್ದಿದ್ರೆ ಬರೀ ಬೆಳಕಿಗೆ ಸೇವೆ ಮಾಡೋದು ಕಷ್ಟ ಅಲ್ವಾ, ಆಗೋದಿಲ್ಲ ನಮ್ಗೆ. ಸೇವೆ ಮಾಡೋದು ಪರ್ಸನ್ಗೆ, ಅಂದ್ರೆ ಮನುಷ್ಯನೇ, ಅಂದ್ರೆ ಒಂದು ರೂಪಕ್ಕೆ ನಾವೇ ಸೇವೆ ಮಾಡೋದು. ಭಗವಂತನ ರೂಪಕ್ಕೆ ನಾವು ಭಗವಂತನಿಗೆ ರೂಪಕ್ಕೆ ಸೇವೆ ಮಾಡೋದು ನಾವು. ಅಂದ್ರೆ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ, ಭಗವಂತನಿಗೆ ಪ್ರಾರ್ಥನೆ ಮಾಡೋದು, ಭಗವಂತನಿಗೆ ಪೂಜೆ ಮಾಡೋದು. ಅದಕ್ಕೆ ಅವನ ಸಂಪೂರ್ಣ ರೂಪ ಕಾಣಬೇಕು ಅಂದ್ರೆ ಅವನು ತನ್ನ ಹಿರಣ್ಮಯೇನ ಪಾತ್ರೇನ, ಅದನ್ನು ತೇಜೋಮಯವಾದ ಪ್ರಕಾಶವನ್ನು, ಸೊ ಅದನ್ನು ಬಂಗಾರದ ಬಣ್ಣದ ತೇಜೋಮಯವಾದ ಪ್ರಕಾಶವನ್ನು ಭಗವಂತ ಬದಿಗೆ ಸರಿಸಬೇಕು. ಸೊ ಅದಕ್ಕೆ ಕೃಪೆ ಇಟ್ಟು ಬದಿಗೆ ಸರಿಸು ಅಂದ್ಬಿಟ್ಟು 15 ಮತ್ತು 16ನೇ ಶ್ಲೋಕದಲ್ಲಿ ನೋಡಿದ್ವಿ.
ಈಗ 17ನೇ ಶ್ಲೋಕದಲ್ಲಿ 17-18ರಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ, ಮನುಷ್ಯ ಯಾವಾಗ ಒಂದು ಭಕ್ತ ಒಂದು ದೇಹ ತ್ಯಾಗ ಮಾಡ್ತಾನೆ, ಆವಾಗ ಅವನ ಕೋರಿಕೆಗಳು ಏನು ನಮ್ಮ ಕೋರಿಕೆಗಳು ಏನಾಗಿರ್ಬೇಕು ಅಂತ ಈ ಶ್ಲೋಕದಲ್ಲಿ ನಾವು ತಿಳ್ಕೊಳ್ತೀವಿ. ಮೊದಲನೇದಾಗಿ ಅವನು ಹೇಳ್ತಾನೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಭಕ್ತ, ನನ್ನ ದೇಹ ಸುಟ್ಟು ಹೋಗಲಿ, ಪ್ರಾಣ ಏನಾಗ್ಲಿ ಪರಮ ಬ್ರಹ್ಮದೊಂದಿಗೆ ಅಂದ್ರೆ ಪರಂ ಬ್ರಹ್ಮದೊಂದಿಗೆ ವಿಲೀನಗೊಳ್ಳಲಿ ಎಂದು ಪ್ರಾರ್ಥಿಸ್ತಾನೆ. ನಂತರ ಅದಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ತಾ ಇದ್ದಾನೆ, ಭಗವಂತ ನಾನು ಏನೇನು ಭಕ್ತಿ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಎಲ್ಲವನ್ನೂ ನೀನು ಸ್ಮರಿಸ್ಕೊ, ದಯವಿಟ್ಟು ಸ್ಮರಿಸ್ಕೊ, ಮತ್ತು ನಾನು ಮಾಡಿರೋ ಪಾಪಗಳನ್ನು ಕೂಡ ದಯವಿಟ್ಟು ಕ್ಷಮಿಸಿಬಿಟ್ಟು ದಯವಿಟ್ಟು ನಿನ್ನ ಒಂದು ಸೇವೆ ಮಾಡುವ ಅವಕಾಶ ಮಾಡಿಕೊಡು ಅಂತ ಕೇಳ್ತಾನೆ. ಸೊ ಇದು ಅಂತಿಮವಾಗಿ ಭಕ್ತನ ಶರಣಾಗತಿ. ಭಕ್ತ ತನ್ನ ಹಿಂದಿನ ಸಂಪೂರ್ಣ ಅಪೂರ್ಣತೆಗಳು, ನಾವು ಎಷ್ಟೇ ಪೂರ್ಣತೆ ಅಂದ್ಕೊಂಡ್ರು ಕೂಡ ಈ ಕಲಿಯುಗದಲ್ಲಿ ಅಥವಾ ಈ ಭೂಲೋಕದಲ್ಲಿ, ಮೃತ್ಯುಲೋಕದಲ್ಲಿ, ಯಾವುದೇ ಯುಗ ಇರಲಿ, ಅದು ಕಲಿಯುಗ ಇರಲಿ ಇನ್ನೊಂದು ಯುಗ ಇರಲಿ, ಈ ಮೃತ್ಯುಲೋಕ ಇಂಪರ್ಫೆಕ್ಟ್, ಇದು ಯಾವುದರಲ್ಲೂ ಪರ್ಫೆಕ್ಷನ್ ಅನ್ನೋದು ಇಲ್ವೇ ಇಲ್ಲ ಇಲ್ಲಿ. ಸೊ ಸಂಪೂರ್ಣವಾಗಿ ಅಪೂರ್ಣತೆ ಇದು, ಪೂರ್ಣತೆ ಏನೇ ಕೆಲಸ ಮಾಡಿದ್ರು ಪೂರ್ಣ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಏನೇ ಯಜ್ಞ ಯಾಗ ಹೋಮಾದಿ ಮಾಡಿದ್ರು ಸ್ವಲ್ಪ ತಪ್ಪುಗಳು ಆಗ್ತಾನೆ ಇರ್ತವೆ. ಯಾಕಂದ್ರೆ ಇದು ನಮ್ಮ ಮನುಷ್ಯನ ಸಹಜ ಗುಣ, ತಪ್ಪುಗಳು ಮಾಡುವುದಲ್ವಾ. 4 ಗುಣಗಳಲ್ಲಿ ತಪ್ಪು ಮಾಡುವುದು ಮನುಷ್ಯನ ಒಂದು ಗುಣ. ಸೊ ಅದರಿಂದ ಆ ತಪ್ಪುಗಳು ಆಗಿರುತ್ತವೆ, ಆ ತಪ್ಪುಗಳಿಂದ ಪಾಪಗಳಾಗಿರ್ತವೆ, ವಿಕರ್ಮಗಳಾಗಿರುತ್ತವೆ. ಆದ್ರಿಂದ ನಾವು ಭಗವಂತನಲ್ಲಿ ಭಕ್ತ ಏನ್ ಮಾಡ್ತಾನೆ, ಭಗವಂತ ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸು, ಮತ್ತು ನಾನು ಮಾಡಿರುವ ನಿನ್ನ ಏನು ಭಕ್ತಿಯನ್ನು ಮಾಡಿದ್ದೇನೆ ಅದನ್ನೆಲ್ಲ ದಯವಿಟ್ಟು ನೆನೆಸ್ಕೊಂಡು ನನಗೆ ನಿನ್ನ ಶಾಶ್ವತ ಧಾಮದಲ್ಲಿ ಹಿಂದಿರುಗಲಿಕ್ಕೆ ಅನುಕೂಲವನ್ನು ಮಾಡಿಕೊಡು, ನಿನ್ನ ಕರುಣೆಯನ್ನು ಅನುಗ್ರಹಿಸು ಅಂತ ಈ 2 ಶ್ಲೋಕದಲ್ಲಿ ಭಕ್ತ ಬೇಡಿಕೊಳ್ತಾನೆ. 16ನೇ ಶ್ಲೋಕವನ್ನು ನೋಡೋಣ. ಶ್ಲೋಕ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಗುರುಜಿ ಕಾಣಿಸ್ತಾ ಇದೆ ಗುರುಜಿ. ಕ್ಯಾಮ್ರಾ ಕಾಣಿಸ್ತಾ ಇದೆಯಾ ನಂದು? ಹಾ ಕಾಣಿಸ್ತಾ ಇದೆ. ಓಕೆ ಸರಿ, ಕ್ಯಾಮ್ರಾ ಕ್ಲೋಸ್ ಆಗಿತ್ತು. ಶ್ಲೋಕ 17, ಈಶೋಪನಿಷತ್ ಮಂತ್ರ 17. ವಾಯು ಅನಿಲಂ ಅಮೃತಂ. ವಾಯುರನಿಲಂ ಅಮೃತಂ. ಎಲ್ಲರೂ ರಿಪೀಟ್ ಮಾಡಿ ದಯವಿಟ್ಟು. ಈಗ ಇನ್ನು ಮತ್ತೆ ಅಂತೂ ಓದಲ್ಲ, ಅಟ್ಲೀಸ್ಟ್ ಕ್ಲಾಸಲ್ಲಾದ್ರೂ ಓದೋಣ. ಓಕೆ, ಎಲ್ಲರೂ ರಿಪೀಟ್ ಮಾಡಿ. ವಾಯು ಅನಿಲಂ ಅಮೃತಂ. ವಾಯುರನಿಲಂ ಅಮೃತಂ. ಅತ ಇದಂ ಭಸ್ಮಾಂತಂ ಶರೀರಂ. ಅತ ಇದಂ ಭಸ್ಮಾಂತಂ ಶರೀರಂ. ಅತ ಇದಂ ಭಸ್ಮಾಂತಂ ಶರೀರಂ. ಅಥ ಇದಂ ಭಸ್ಮಾಂತಂ ಶರೀರಂ. ವಾಯು ಅನಿಲಂ ಅಮೃತಂ ಅತ ಇದಂ ಭಸ್ಮಾಂತಂ ಶರೀರಂ. ವಾಯುರನಿಲಂ ಅಮೃತಂ ಇತೇದಂ ಭಸ್ಮಾಂತಂ ಶರೀರಂ. ಓಂ ಕ್ರತೋ ಸ್ಮರ ಕೃತಂ ಸ್ಮರ. 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 ಓಂ ಕ್ರತೋ ಸ್ಮರ ಕೃತಂ ಸ್ಮರ. ಕ್ರತೋ ಸ್ಮರಂ ಕೃತ ಸ್ಮರ. ಓಂ ಕ್ರತೋ ಸ್ಮರ ಕೃತಂ ಸ್ಮರ. ಕ್ರತೋ ಸ್ಮರ ಕೃತಂ ಸ್ಮರ. ಶಬ್ದಾರ್ಥಗಳು. ವಾಯು ಪ್ರಾಣವಾಯುವು. ವಾಯುವು ಪ್ರಾಣವಾಯುವು. ಅನಿಲಂ ಇಡೀ ವಾಯುವನ್ನು. ಅನಿಲಂ ಇಡೀ ವಾಯುವನ್ನು. ಅಮೃತಂ ಅವಿನಾಶಿಯನ್ನು. ಅಮೃತಂ ಅವಿನಾಶಿಯನ್ನು. ಅಥ ಈಗ. ಅಥ ಈಗ. ಇದಂ ಈ. ಇದಂ ಈ. ಭಸ್ಮಾಂತಂ ಭಸ್ಮವಾದ ನಂತರ. ಭಸ್ಮಾಂತಂ ಭಸ್ಮವಾದ ನಂತರ. ಶರೀರಂ ಶರೀರವು. ಶರೀರಂ ಶರೀರವು. ಓಂ ಓ ಭಗವಂತನೇ. ಓಂ ಓ ಭಗವಂತನೇ. ಕ್ರತೋ ಎಲ್ಲ ಯಜ್ಞ ಯಾಗಾದಿಗಳ ಭೋಕ್ತೃವೆ. ಕ್ರತೋ ಎಲ್ಲ ಯಜ್ಞ ಯಾಗಾದಿಗಳ ಭೋಕ್ತೃವೆ. ಸ್ಮರ ಸ್ಮರಿಸು. ಸ್ಮರ ಸ್ಮರಿಸು. ಕ್ರತಂ ನಾನು ಮಾಡಿದ್ದನ್ನೆಲ್ಲ.
ಕೃತಂ ತಾನು ಮಾಡಿದ್ದನ್ನೆಲ್ಲ. ಸ್ಮರ ಸ್ಮರಿಸು. ಸ್ಮರ ಸ್ಮರ ಸ್ಮರಿಸು. ಕ್ರತೋ ಕ್ರತುವೆ. ಕ್ರತೋ ಕ್ರತುವೆ. ಸ್ಮರ ಸ್ಮರಿಸು. ಸ್ಮರ ಸ್ಮರ ಸ್ಮರಿಸು. ಸ್ಮರಿಸು. ಕ್ರತಂ ನಾನು ನಿನಗೆ ಮಾಡಿದ್ದನ್ನೆಲ್ಲ. ಕೃತಂ ನಾನು ನಿನಗೆ ಮಾಡಿದ್ದನ್ನೆಲ್ಲ. ಸ್ಮರ ಸ್ಮರಿಸು. ಸ್ಮರ ಸ್ಮರಿಸು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಕ್ಷಣಿಕ ಶರೀರ ಸುಟ್ಟು ಬೂದಿಯಾಗಲಿ, ಪ್ರಾಣವಾಯುವು ಗಾಳಿಯೊಂದಿಗೆ ಬೆರೆಯಲಿ. ಈಗ ಭಗವಂತನೇ, ನಾನು ಮಾಡಿದ ಯಜ್ಞ ಯಾಗಾದಿಗಳನ್ನೆಲ್ಲ ಸ್ಮರಿಸಿಕೊ. ನೀನೇ ಅಂತಿಮ ಸ್ವೀಕರ್ತನಾದ್ದರಿಂದ ನಾನು ಮಾಡಿರುವುದನ್ನೆಲ್ಲ ದಯವಿಟ್ಟು ಜ್ಞಾಪಕದಲ್ಲಿಟ್ಟುಕೋ. ರಿಪೀಟ್ ಮಾಡೋಣ. ಈ ಕ್ಷಣಿಕ ಶರೀರ ಸುಟ್ಟು ಬೂದಿಯಾಗಲಿ, ಈ ಕ್ಷಣಿಕ ಬೂದಿಯಾಗಲಿ. ಪ್ರಾಣವಾಯುವು ಗಾಳಿಯೊಂದಿಗೆ ಬೆರೆಯಲಿ. ಪ್ರಾಣವಾಯು ಗಾಳಿಯೊಂದಿಗೆ ಬೆರೆಯಲಿ. ಈಗ ಭಗವಂತನೇ, ಈಗ ಭಗವಂತನೇ, ನಾನು ಮಾಡಿದ ಯಜ್ಞ ಯಾಗಾದಿಗಳನ್ನೆಲ್ಲ ಸ್ಮರಿಸಿಕೋ. ನಾನು ಮಾಡಿದ ಯಾಗಾದಿಗಳನ್ನೆಲ್ಲ ಸ್ಮರಿಸಿಕೋ. ನೀನೇ ಅಂತಿಮ ಸ್ವೀಕರ್ತನಾದ್ದರಿಂದ ನೀನೇ ಅಂತಿಮ ಸ್ವೀಕರ್ತನಾದ್ದರಿಂದ ನಾನು ಮಾಡಿರುವುದನ್ನೆಲ್ಲ ದಯವಿಟ್ಟು ಜ್ಞಾಪಕದಲ್ಲಿಟ್ಟುಕೋ. ನಾನು ಮಾಡಿರುವುದನ್ನೆಲ್ಲ ದಯವಿಟ್ಟು ಜ್ಞಾಪಕದಲ್ಲಿಟ್ಟುಕೋ. ಹರೇ ಕೃಷ್ಣ. ಸೊ ಇವಾಗ ಆ ಭಾವಾರ್ಥವನ್ನು ಓದೋಣ. ಗೀತಾ ಮಾತಾಜಿ, ಗೀತಾ ಎಂ ಮಾತಾಜಿ ಓದಿ. ಈಶೋಪನಿಷತ್ ಮಂತ್ರ 17 ಭಾವಾರ್ಥ. ಶೀಲ ಪ್ರಭುಪಾದರೊಂದಿಗೆ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಕ್ಷಣಿಕವಾದ ಭೌತ ದೇಹವು ದೇಹಕ್ಕೆ ಹೊರಗಿನ ಉಡುಪಿನಂತೆ. ಭೌತ ದೇಹವು ಅಳಿದ ಮೇಲೆ ಜೀವಿಯು ನಾಶವಾಗುವುದಿಲ್ಲ, ಅವನು ಸ್ವಸ್ವರೂಪವನ್ನು ಕಳೆದುಕೊಳ್ಳುವುದಿಲ್ಲ ಎಂದು ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಿದೆ. 2.13, 18.30. ಜೀವಿಯ ಸ್ವರೂಪ ಎಂದೂ ನಿರಾಕಾರವಲ್ಲ, ಬದಲಿಗೆ ಐಹಿಕ ಪೋಷಾಕು ನಿರಾಕಾರ ಮತ್ತು ಅದು ಅವಿನಾಶಿಯಾದ ವ್ಯಕ್ತಿಯ ರೂಪಕ್ಕೆ ತಕ್ಕಂತೆ ಆಕಾರ ತಳೆಯುತ್ತದೆ. ಅಪರಿಪೂರ್ಣ ಜ್ಞಾನವಿರುವವರು ತಪ್ಪಾಗಿ ಭಾವಿಸುವಂತೆ ಯಾವ ಜೀವಿಯೂ ಮೂಲತಃ ನಿರಾಕಾರವಲ್ಲ. ಜೀವಿಯು ಐಹಿಕ ದೇಹ. ಮಾತಾಜಿ ಒಂದು ನಿಮಿಷ, ಎಲ್ಲರೂ ದಯವಿಟ್ಟು ಕೇಳಿಸ್ಕೊಳ್ಳಿ, ಆಮೇಲೆ ಎಲ್ಲರೂ ಆನ್ಸರ್ ಮಾಡಬೇಕು. ಯಾಕಂದ್ರೆ ಅದು ಈಗ 1 ಗಂಟೆ ನೀವು ಓದ್ತೀರ ಅಷ್ಟೇ, ಆಮೇಲೆ ನಮ್ಗೆ ಓದ್ಲಿಕ್ಕೆ ಟೈಮ್ ಸಿಗಲ್ಲ. ಈ ಭೌತಿಕ ಲೋಕದಲ್ಲಿ, ಈ ಕಲಿಯುಗದಲ್ಲಿ ಎಷ್ಟೊಂದು ಕೆಲಸಗಳಿರ್ತಾವೆ ನಮ್ಗೆ. ಅಂದ್ರೆ ಮನೆಗಳಲ್ಲಿ, ಆಫೀಸ್ಗಳಲ್ಲಿ ಸುಮಾರು ಕೆಲಸಗಳಿರ್ತವೆ. ಈ 1 ಗಂಟೆಯಲ್ಲಿ ಎಲ್ಲರೂ ಓದ್ತಾರೆ. 1 ಗಂಟೆ ಕಾನ್ಸಂಟ್ರೇಟ್ ಮಾಡೋಣ, ಅಷ್ಟೇ ಸಾಕು ಭಗವಂತನ ಒಂದು ಕೃಪೆ ಆಗ್ಲಿಕ್ಕೆ. ಅದರಿಂದ ದಯವಿಟ್ಟು ಎಲ್ಲರೂ ಕೇಳಿ. ಓದಿ ಮಾತಾಡಿ, ಮುಂದುವರಿಸಿ ಮಾತಾಡಿ. ಯಾವ ಜೀವಿಯು ಮೂಲತಃ ನಿರಾಕಾರವಲ್ಲ, ಜೀವಿಯು ಐಹಿಕ ದೇಹ ನಾಶವಾದ ಮೇಲೂ ಅಸ್ತಿತ್ವದಲ್ಲಿರುತ್ತದೆಂದು ಈ ಮಂತ್ರವು ದೃಢಪಡಿಸುತ್ತದೆ. ಶ್ಲೋಕ 13. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಚರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ, ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಶ್ಲೋಕ 18. ಅಂತವಂತ ಇಮೇ ದೇಹ ನಿತ್ಯ ಸೋಕ್ತ ಶರೀರಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ಯುಜ್ಯಸ್ವ ಭಾರತ. ಅವಿನಾಶಿಯೂ ಅಳತೆಗೆ ಸಿಕ್ಕದಿರುವುದು ನಿತ್ಯವೂ ಆದ ಆತ್ಮನ ಐಹಿಕ ದೇಹವು ನಾಶವಾಗಲೇಬೇಕು. ಆದುದರಿಂದ ಭರತವಂಶಜನೇ, ಅರ್ಜುನನೇ ಯುದ್ಧ ಮಾಡು. ಶ್ಲೋಕ 30. ದೇಹಿ ನಿತ್ಯೋಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಭರತವಂಶನಾದ ಅರ್ಜುನನೇ, ಈ ದೇಹದಲ್ಲಿ ವಾಸಿಸುವವನನ್ನು ಎಂದೂ ಕೊಲ್ಲಲು ಸಾಧ್ಯವಿಲ್ಲ. ಆದುದರಿಂದ ನೀನು ಯಾವ ಜೀವಿಗಾಗಿಯೂ ದುಃಖಿಸುವ ಕಾರಣವಿಲ್ಲ. ಈ ಐಹಿಕ ಜಗತ್ತಿನಲ್ಲಿ ಐಹಿಕ ಪ್ರಕೃತಿಯು ಜೀವಿಗಳಿಗೆ ಅವರವರ ಇಂದ್ರಿಯಾಪೇಕ್ಷೆಗೆ ತಕ್ಕಂತೆ ನಾನಾ ಬಗೆಯ ದೇಹಗಳನ್ನು ಸೃಷ್ಟಿಸುವಲ್ಲಿ ಅದ್ಭುತವಾದ ಕೈಚಳಕ ತೋರಿಸುತ್ತದೆ.
ಅಮೇದ್ಯದ ರುಚಿ ನೋಡಬಯಸುವ ಜೀವಿಗೆ ಅಮೇದ್ಯ ತಿನ್ನುವುದಕ್ಕೆ ಯೋಗ್ಯವಾದ ದೇಹವನ್ನು, ಅಂದರೆ ಹಂದಿಯ ದೇಹವನ್ನು ನೀಡಲಾಗುವುದು. ಅಂತೆಯೇ ಮಾಂಸಭಕ್ಷಣ ಮಾಡಬಯಸುವ ಜೀವಿಗೆ ಇತರ ಪ್ರಾಣಿಗಳ ರಕ್ತ ಕುಡಿದು ಮಾಂಸ ತಿಂದು ಆನಂದಿಸುವ ಹುಲಿಯ ದೇಹ ಕೊಡಲಾಗುವುದು. ಮಾನವ ಜೀವಿಯ ಹಲ್ಲು ಬೇರೆ ರೀತಿಯಲ್ಲಿ ಇರುವುದರಿಂದ ಅವನು ಅಮೇದ್ಯವನ್ನಾಗಲಿ ಮಾಂಸವನ್ನಾಗಲಿ ತಿನ್ನುವಂತಿಲ್ಲ. ಅವನು ಆದಿವಾಸಿ ಸ್ಥಿತಿಯಲ್ಲೂ ಅಮೇದ್ಯವನ್ನಾಗಲಿ ಮಾಂಸವನ್ನಾಗಲಿ ತಿನ್ನಬಯಸುವುದಿಲ್ಲ. ಮಾನವನ ಹಲ್ಲುಗಳು ಹೇಗಿವೆ ಎಂದರೆ ಅವು ಹಣ್ಣು ತರಕಾರಿಗಳನ್ನು ತಿನ್ನಬಹುದು ಮತ್ತು ಮಾಂಸವನ್ನು ತಿನ್ನಬಹುದಾದರೆ 2 ಕೋರೆ ಹಲ್ಲುಗಳನ್ನು ಅವನಿಗೆ ಕೊಡಲಾಗಿದೆ. ಎಲ್ಲಾ ಪ್ರಾಣಿಗಳ ಮತ್ತು ಜನರ ಭೌತಿಕ ದೇಹಗಳು ಜೀವಿಗೆ ಪರಕೀಯವಾದವು. ಅವು ಜೀವಿಯ ಇಂದ್ರಿಯ ಸುಖಾಭಿಲಾಷೆಗೆ ತಕ್ಕಂತೆ ಬದಲಾಗುತ್ತವೆ. ವಿಕಾಸ ಚಕ್ರದಲ್ಲಿ ಜೀವಿ ಒಂದಾದ ಮೇಲೊಂದರಂತೆ ದೇಹವನ್ನು ಬದಲಾಯಿಸುವುದು. ಹರೇ ಕೃಷ್ಣ ವಾಯುರನಿಲೋ ಓದಿ ಅಮೃತಂ ಮಾತಾಜಿ. ಅಥೇದಂ ಭಸ್ಮಾತಂ ಶರೀರಂ ಓಂ ಕೃತೋ ಸ್ಮರ ಕೃತಂ ಸ್ಮರ ಕೃತೋ ಸ್ಮರ ಕೃತಂ ಸ್ಮರ. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಗುರುಜಿ. ಬಿವಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಪ್ರಪಂಚವಿಡೀ ಜಲಾವೃತವಾಗಿದ್ದಾಗ ಜೀವಿಯು ಜಲಚರ ಪ್ರಾಣಿಯ ರೂಪ ತಳೆಯಿತು. ಅನಂತರ ಅವನು ಸಸ್ಯ ಜನ್ಮದಿಂದ ಕ್ರಿಮಿ ಕೀಟಗಳ ಜನ್ಮವನ್ನು, ಕ್ರಿಮಿ ಜನ್ಮದಿಂದ ಪಕ್ಷಿ ಜನ್ಮವನ್ನು, ಪಕ್ಷಿ ಜನ್ಮದಿಂದ ಪ್ರಾಣಿ ಜನ್ಮವನ್ನು, ಪ್ರಾಣಿ ಜನ್ಮದಿಂದ ಮಾನವ ಜನ್ಮವನ್ನು ಪಡೆದನು. ಅತ್ಯುತ್ತಮ ಜನ್ಮವೆಂದರೆ ಪೂರ್ಣ ಆಧ್ಯಾತ್ಮಿಕ ಜ್ಞಾನ ಪಡೆದಿರುವ ಮಾನವ ಜನ್ಮ. ಆಧ್ಯಾತ್ಮಿಕ ಬುದ್ಧಿ ಬೆಳೆಸಿಕೊಳ್ಳುವುದರ ಬಗ್ಗೆ ಈ ಮಂತ್ರದಲ್ಲಿ ವಿವರಿಸಲಾಗಿದೆ. ಒಬ್ಬನು ಸುಟ್ಟು ಬೂದಿಯಾಗುವಂತ ಈ ಭೌತಿಕ ದೇಹವನ್ನು ತ್ಯಜಿಸಿ ವಾಯುರಾಶಿಯಲ್ಲಿ ಬೆರೆಯಲು ಬಿಡಬೇಕು. ಒಟ್ಟಾರೆ ಪ್ರಾಣವಾಯು ಎಂದು ಕರೆಯಲಾದ ನಾನಾ ಬಗೆಯ ವಾಯುಗಳ ಚಲನವಲನದ ಕಾರ್ಯ ಚಟುವಟಿಕೆಗಳು ದೇಹದೊಳಗೆ ನಡೆಯುತ್ತವೆ. ಯೋಗಿಗಳು ಸಾಮಾನ್ಯವಾಗಿ ದೇಹದ ವಾಯುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ಆತ್ಮವು ಒಂದು ವಾಯುವೃತ್ತದಿಂದ ಇನ್ನೊಂದಕ್ಕೆ, ಅದು ಬ್ರಹ್ಮರಂಧ್ರವನ್ನು ತಲುಪುವವರೆಗೆ ಏರುತ್ತಾ ಹೋಗುತ್ತದೆಂದು ಭಾವಿಸಲಾಗಿದೆ. ಅಲ್ಲಿಂದ ಪರಿಪೂರ್ಣ ಯೋಗಿಯು ತಾನು ಬಯಸಿದ ಲೋಕಕ್ಕೆ ತನ್ನನ್ನು ಒಯ್ಯಬಲ್ಲನು. ಇಲ್ಲಿನ ಪ್ರಕ್ರಿಯೆ ಎಂದರೆ ಒಂದು ಭೌತ ದೇಹವನ್ನು ತೊರೆದು ಇನ್ನೊಂದಕ್ಕೆ ಹೋಗುವುದು. ಆದರೆ ಅಂತಹ ಬದಲಾವಣೆಗಳಿಂದ ಪರಮ ಪರಿಪೂರ್ಣ ಸ್ಥಿತಿಯನ್ನು ಯಾವಾಗ ತಲುಪಬಹುದೆಂದರೆ ಈ ಮಂತ್ರದಲ್ಲಿ ಸೂಚಿಸಿರುವಂತೆ ಜೀವಿಯು ಭೌತ ದೇಹವನ್ನು ಸಂಪೂರ್ಣವಾಗಿ ತೊರೆಯಲು ಸಾಧ್ಯವಾದಾಗ ಮಾತ್ರ ಅವನು ಆಧ್ಯಾತ್ಮಿಕ ಆಕಾಶವನ್ನು ತಲುಪಬಹುದು. ಅಲ್ಲಿ ಅವನು ಸಂಪೂರ್ಣವಾಗಿ ಬೇರೆಯೇ ಆದ ದೇಹವನ್ನು, ಸಾವನ್ನಾಗಲಿ ಬದಲಾವಣೆಯನ್ನಾಗಲಿ ಹೊಂದದೆ ದೇಹವನ್ನು ಹೊಂದಬಹುದು. ಭೌತ ಜಗತ್ತಿನಲ್ಲಿ ಭೌತ ಪ್ರಕೃತಿಯು ಮಾನವನು ತನ್ನ ಇಂದ್ರಿಯ ಸುಖಾಪೇಕ್ಷೆಗೆ ತಕ್ಕಂತೆ ತನ್ನ ದೇಹವನ್ನು ಬದಲಿಸುವಂತೆ ಮಾಡುತ್ತದೆ. ಈ ಬಯಕೆಗಳು ಕ್ರಿಮಿಕೀಟಗಳಿಂದ ಹಿಡಿದು ಅತ್ಯಂತ ಪರಿಪೂರ್ಣ ಭೌತ ದೇಹಗಳಾದ ಬ್ರಹ್ಮ ಮತ್ತು ದೇವತೆಗಳವರೆಗೆ ನಾನಾ ಜೀವ ಜಾತಿಗಳಲ್ಲಿ ಕಂಡುಬರುತ್ತವೆ. ಈ ಜೀವಿಗಳಿಗೆಲ್ಲ ಭೌತ ದ್ರವ್ಯದ ನಾನಾ ರೂಪಗಳಿವೆ. ವಿವೇಕಿಯಾದವನು ಭೌತ ದೇಹಗಳ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣದೆ ಆಧ್ಯಾತ್ಮಿಕ ಸ್ವರೂಪದಲ್ಲಿ ಏಕತೆಯನ್ನು ಕಾಣುತ್ತಾನೆ. ಪರಮಪ್ರಭುವಿನ ವಿಭಿನ್ನಾಂಶದ ಆಧ್ಯಾತ್ಮಿಕ ಹಿಡಿಯು ಹಂದಿಯ ದೇಹದಲ್ಲಿರಲಿ ದೇವತೆಯ ದೇಹದಲ್ಲಿರಲಿ ಒಂದೇ ಜೀವಿಯು ತನ್ನ ಪುಣ್ಯ ಕಾರ್ಯ ಅಥವಾ ಪಾಪ ಕಾರ್ಯಗಳಿಗೆ ತಕ್ಕಂತೆ ಬೇರೆ ಬೇರೆ ದೇಹಗಳನ್ನು ಪಡೆಯುತ್ತಾನೆ. ಮಾನವ ಜನ್ಮ ದೊಡ್ಡದು ಮತ್ತು ಪೂರ್ಣ ಪ್ರಜ್ಞೆ ಉಳ್ಳದ್ದು. ವೇದಶಾಸ್ತ್ರಗಳ ಪ್ರಕಾರ ಪರಿಪೂರ್ಣ ಮಾನವನು ಅನೇಕಾನೇಕ ಜನ್ಮಗಳಲ್ಲಿ ಉತ್ತಮ ಜ್ಞಾನ ಪಡೆದ ನಂತರ ಭಗವಂತನಿಗೆ ಶರಣಾಗುತ್ತಾನೆ. ಅವನು ಪರಮಪ್ರಭುವಾದ ವಾಸುದೇವನಿಗೆ ಶರಣಾಗುವಂತ ಸ್ಥಿತಿಗೆ ಬಂದಾಗ ಮಾತ್ರ ಜ್ಞಾನವು ಪರಿಪೂರ್ಣತೆಯನ್ನು ತಲುಪುತ್ತದೆ. ತನ್ನ ಆಧ್ಯಾತ್ಮಿಕ ಸ್ವರೂಪದ ಬಗೆಗಿನ ಜ್ಞಾನವನ್ನು ಸಂಪಾದಿಸಿದ ಮೇಲೂ ಜೀವಿಗಳು ಎಂದೆಂದಿಗೂ ಪೂರ್ಣನ ವಿಭಿನ್ನಾಂಶಗಳು ಮತ್ತು ಎಂದಿಗೂ ಪೂರ್ಣರಾಗಲಾರರು ಎಂಬ ತಿಳುವಳಿಕೆ ಬರೆದಿದ್ದಾರೆ. ಅವರು ಮತ್ತೆ ಐಹಿಕ ವಾತಾವರಣಕ್ಕೆ ಬೀಳಬೇಕಾಗುತ್ತದೆ. ನಿಜವಾಗಿ ಹೇಳುವುದಾದರೆ ಅವನು ಬ್ರಹ್ಮಜ್ಯೋತಿಯೊಂದಿಗೆ ಒಂದಾಗಿದ್ದರೂ ಸಹ ಬೀಳಲೇಬೇಕು. ಹರೇ ಕೃಷ್ಣ. ಧನ್ಯವಾದಗಳು. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದಿ. ಭಗವಂತನ ದಿವ್ಯ ಶರೀರದಿಂದ ಹೊರಹೊಮ್ಮುವ
ಬ್ರಹ್ಮಜ್ಯೋತಿಯು ಆಧ್ಯಾತ್ಮಿಕ ಕಿಡಿಗಳಿಂದ ತುಂಬಿದೆ. ಆ ಕಿಡಿಗಳೆಂದರೆ ಸಂಸಾರ ಪ್ರಜ್ಞೆಯುಳ್ಳ ಜೀವಿಗಳು. ಕೆಲವು ವೇಳೆ ಈ ಜೀವಿಗಳು ಇಂದ್ರಿಯ ಸುಖಿಯಾಗಲು ಬಯಸುತ್ತಾರೆ. ಆದ್ದರಿಂದ ಅವರನ್ನು ಇಂದ್ರಿಯಗಳು ಹೇಳಿದಂತೆ ಕೇಳಿಕೊಂಡು ಭೌತ ಜಗತ್ತಿನಲ್ಲಿ ಹುಸಪ್ರಭುಗಳಾಗಿ ಇರಿಸಲಾಗುವುದು. ಪ್ರಭುತ್ವ ನಡೆಸುವ ಆಸೆ ಜೀವಿಯ ಐಹಿಕ ಕಾಯಿಲೆ. ಏಕೆಂದರೆ ಇಂದ್ರಿಯ ಸುಖದ ಸಂಮೋಹನಕ್ಕೆ ಒಳಗಾಗಿ ಅವನು ಭೌತ ಜಗತ್ತಿನಲ್ಲಿ ಪ್ರಕಟವಾಗುವ ನಾನಾ ಶರೀರಗಳಲ್ಲಿ ಹುಟ್ಟುತ್ತಾನೆ. ಬ್ರಹ್ಮಜ್ಯೋತಿಯೊಂದಿಗೆ ಲೀನವಾಗುವುದು ಪರಿಪಕ್ವ ಜ್ಞಾನದ ಲಕ್ಷಣವಲ್ಲ. ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗುವುದು ಮತ್ತು ಆಧ್ಯಾತ್ಮಿಕ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳುವುದರಿಂದ ಮಾತ್ರ ಒಬ್ಬನು ಪರಮ ಪರಿಪೂರ್ಣ ಹಂತವನ್ನು ತಲುಪುತ್ತಾನೆ. ಈ ಮಂತ್ರದಲ್ಲಿ ಜೀವಿಯು ಭೌತ ದೇಹವನ್ನು ಪ್ರಾಣವಾಯುವನ್ನು ತ್ಯಜಿಸಿದ ನಂತರ ಭಗವಂತನ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಪ್ರಾರ್ಥನೆ ಮಾಡುತ್ತಾನೆ. ತನ್ನ ಭೌತ ದೇಹವು ಬೂದಿಯಾಗುವುದಕ್ಕೆ ಮುಂಚೆ ತಾನು ಮಾಡಿದ ಕೆಲಸಗಳನ್ನು, ಯಜ್ಞ ಯಾಗಾದಿಗಳನ್ನು ನೆನೆಯಬೇಕೆಂದು ಭಕ್ತನು ಭಗವಂತನನ್ನು ಪ್ರಾರ್ಥಿಸುತ್ತಾನೆ. ಈ ಪ್ರಾರ್ಥನೆಯನ್ನು ಸಾಯುವಾಗ ತಾನು ಹಿಂದೆ ಮಾಡಿದ ಕೃತ್ಯಗಳ ಮತ್ತು ಅಂತಿಮ ಗುರಿಯ ಪೂರ್ಣ ಪ್ರಜ್ಞೆಯಿಂದಲೇ ಮಾಡುತ್ತಾನೆ. ಪೂರ್ಣವಾಗಿ ಐಹಿಕ ಪ್ರಕೃತಿಯ ಒಳಪಟ್ಟವನು ತನ್ನ ಭೌತ ದೇಹವಿದ್ದಾಗ ಮಾಡಿದ ಹೀನ ಕೃತ್ಯಗಳನ್ನು ನೆನೆಯುತ್ತಾನೆ. ಅದರ ಪರಿಣಾಮವಾಗಿ ಅವನು ಮರಣಾನಂತರ ಇನ್ನೊಂದು ಭೌತ ದೇಹವನ್ನು ಪಡೆಯುತ್ತಾನೆ. ಭಗವದ್ಗೀತೆಯು ಈ ಅಂಶವನ್ನು ದೃಢೀಕರಿಸುತ್ತದೆ. ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತಿ ಅಂತೆ ಕಲೇವರಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಗೀತಾ 8.6. ದೇಹತ್ಯಾಗ ಮಾಡುವಾಗ ಅವನು ಯಾವ ಜನ್ಮವನ್ನು ನೆನೆಯುವನೋ ಆಯಾ ಜನ್ಮವನ್ನೇ ತಪ್ಪದೆ ಪಡೆಯುವನು. ಹೀಗಾಗಿ ಮನಸ್ಸು ಸಾಯುತ್ತಿರುವ ಪ್ರಾಣಿಯ ಇಷ್ಟಗಳನ್ನು ಮುಂದಿನ ಜನ್ಮಕ್ಕೆ ಒಯ್ಯುತ್ತದೆ. ಆಲೋಚನೆ ಮಾಡುವ ಮನಸ್ಸನ್ನು ಹೊಂದಿರದ ಪ್ರಾಣಿಗಳಂತಲ್ಲದೆ ಮಾನವನು ತನ್ನ ಜೀವಮಾನದಲ್ಲಿ ಎಸಗಿದ ಕೃತ್ಯಗಳನ್ನು ರಾತ್ರಿಯ ಕನಸುಗಳೋಪಾದಿಯಲ್ಲಿ ನೆನೆಸಿಕೊಳ್ಳಬಲ್ಲನು. ಆದ್ದರಿಂದ ಅವನ ಮನಸ್ಸು ಐಹಿಕ ಆಸೆಗಳಿಂದ ತುಂಬಿರುತ್ತದೆ. ತತ್ಪರಿಣಾಮವಾಗಿ ಅವನು ಆಧ್ಯಾತ್ಮಿಕ ದೇಹದೊಂದಿಗೆ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರ. ಆದರೆ ಭಕ್ತರು ಭಕ್ತಿ ಸೇವೆಯನ್ನು ಮಾಡಿ ಭಗವಂತನ ಬಗ್ಗೆ ಪ್ರೇಮ ಭಾವವನ್ನು ತಾಳುವರು. ಭಕ್ತನು ಸಾಯುವಾಗ ತನ್ನ ಭಕ್ತಿ ಸೇವೆಯನ್ನು ನೆನೆಯದಿದ್ದರೂ ಭಗವಂತನು ಅವನನ್ನು ಮರೆಯುವುದಿಲ್ಲ. ಭಕ್ತನು ಮಾಡಿದ ಯಜ್ಞ ಯಾಗಾದಿಗಳ ಬಗ್ಗೆ ಭಗವಂತನಿಗೆ ನೆನಪು ಕೊಡಲು ಈ ಸ್ತೋತ್ರ ಮಾಡಲಾಗಿದೆ. ಹಾಗೆ ನೆನಪು ಮಾಡದಿದ್ದರೂ ಭಗವಂತನು ತನ್ನ ಶುದ್ಧ ಭಕ್ತನ ಭಕ್ತಿ ಸೇವೆಯನ್ನು ಮರೆಯುವುದಿಲ್ಲ. ಶ್ರೀ ಭಗವಂತನು ತನ್ನ ಭಕ್ತರ ಜೊತೆಗೆ ಇರುವ ಆತ್ಮೀಯ ಸಂಬಂಧವನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ. ಒಬ್ಬನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದು ಪರಮ ನೀಚ ಕೃತ್ಯಗಳನ್ನು ಎಸಗಿದ್ದರೂ ಅವನನ್ನು ಸಾಧು ಎಂದು ಪರಿಗಣಿಸಲೇಬೇಕು. ಏಕೆಂದರೆ ಅವನು ಸರಿಯಾದ ನೆಲೆಯಲ್ಲಿರುತ್ತಾನೆ. ಅವನು ಬೇಗನೆ ಸದಾಚಾರ ಸಂಪನ್ನನಾಗಿ ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ಕುಂತಿಪುತ್ರನೇ, ನನ್ನ ಭಕ್ತನಾದವನು ಎಂದೂ ಹಾಳಾಗುವುದಿಲ್ಲವೆಂದು ಗಟ್ಟಿಯಾಗಿ ಘೋಷಿಸು. ಓ ಪೃಥಾಪುತ್ರನೇ, ನನ್ನನ್ನು ಆಶ್ರಯಿಸುವವರು ಕೀಳು ಜಾತಿಯವರು ಇರಬಹುದು, ಸ್ತ್ರೀಯರಿರಬಹುದು, ವೈಶ್ಯರಿರಬಹುದು, ಶೂದ್ರರಿರಬಹುದು, ಪರಮಗತಿಯನ್ನು ಹೊಂದಬಹುದು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಪ್ರಭುಜಿ, ನಿಮ್ಗೆ ಸುಮಾರು ಭಗವದ್ಗೀತೆ ಶ್ಲೋಕಗಳು ಬಂದಿದ್ದಾವೆ ನೋಡಿ ನಿಮ್ಮ ಪಾಲಿಗೆ. ಈಶೋಪನಿಷತ್ ಮಂತ್ರ 17 ಭಾವಾರ್ಥ. ಹಾಗಾದರೆ ಈ ಅನಿತ್ಯವೂ ಕಷ್ಟಕರವೂ ಆದ ಜಗತ್ತಿನಲ್ಲಿ ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರುವ ಬ್ರಾಹ್ಮಣರು, ಪುಣ್ಯವಂತರು, ಭಕ್ತರು ಮತ್ತು ರಾಜರ್ಷಿಗಳು ಎಷ್ಟು ದೊಡ್ಡವರು. ಸದಾ ನಿನ್ನ ಮನಸ್ಸನ್ನು ನನ್ನಲ್ಲಿ ಇಡು. ನನಗೆ ಪ್ರಣಾಮಗಳನ್ನು ಸಲ್ಲಿಸಿ ನನ್ನನ್ನು ಪೂಜಿಸು. ನನ್ನಲ್ಲಿ ಪೂರ್ಣವಾಗಿ ಮುಳುಗಿದ್ದರೆ ನೀನು ಖಂಡಿತವಾಗಿ ನನ್ನನ್ನು ಸೇರುವೆ. ಗೀತಾ 9.30-34.
ಶ್ಲೋಕ 30. ಅಪಿ ಚೇಸ್ತು ದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಶ್ಲೋಕ 31. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಾಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ, ಸ್ವಲ್ಪ ಈ ಕಡೆ. ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಶ್ಲೋಕ 32. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇ ಅಪಿ ಸ್ಯುಃ ಪಾಪಯೋನಯಃ ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರಾ ತೇ ಅಪಿ ಯಾಂತಿ ಪರಾಗತಂ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಶ್ಲೋಕ 33. ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಯ ಭಕ್ತ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಮಿಮಂ ಪ್ರಾಪ್ಯ ಭಜಸ್ವ ಮಾಂ. ಧರ್ಮಾತ್ಮರಾದ ಬ್ರಾಹ್ಮಣರು, ಭಕ್ತರು ಮತ್ತು ರಾಜರ್ಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ. ಆದುದರಿಂದ ಈ ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗು. ಶ್ಲೋಕ 34. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೇವ ಮಾತ್ಮಾನಂ ಮತ್ಪರಾಯಣಃ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಭಾವಾರ್ಥ. ಶ್ರೀಲ ಭಕ್ತಿ ವಿನೋದ ಠಾಕೂರರು ಈ ಶ್ಲೋಕಗಳನ್ನು ಹೀಗೆ ವಿವರಿಸಿದ್ದಾರೆ. ನಂತರ ಸನ್ಮಾರ್ಗದಲ್ಲಿ ನಡೆಯುತ್ತಿರುವ ಭಕ್ತನನ್ನು ಅವಲಂಬಿಸಬೇಕು. ಆ ಭಕ್ತನು ಶೀಲಗೆಟ್ಟವನಾದರೂ ಪರವಾಗಿಲ್ಲ. ಶೀಲಗೆಟ್ಟವನು ಎಂಬ ಪದದ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಬದ್ಧಾತ್ಮನು ಎರಡು ಬಗೆಯಲ್ಲಿ ವರ್ತಿಸಬೇಕಾಗುತ್ತದೆ. ಒಂದು ದೇಹಧಾರಣೆಗೆ, ಇನ್ನೊಂದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಸಾಮಾಜಿಕ ಸ್ಥಾನಮಾನ, ಬೌದ್ಧಿಕ ಬೆಳವಣಿಗೆ, ಸ್ವಚ್ಛತೆ, ತಪಸ್ಸು, ಘೋಷಣೆ ಮತ್ತು ಬದುಕಿ ಉಳಿಯಲು ಹೋರಾಟ ಇವೆಲ್ಲ ದೇಹಧಾರಣೆಗಾಗಿ. ಭಗವತ್ ಭಕ್ತನಾಗಿ ಆತ್ಮ ಸಾಕ್ಷಾತ್ಕಾರ ಸಂಬಂಧವಾದ ಕಾರ್ಯ ಚಟುವಟಿಕೆಗಳನ್ನು ಮಾಡಬೇಕು. ಬೇರೆ ಬೇರೆ ಬಗೆಯ ಇವೆರಡೂ ಕೆಲಸಗಳು ಸಮಾನವಾದವು, ಏಕೆಂದರೆ ಬದ್ಧಾತ್ಮನು ತನ್ನ ಹೊಟ್ಟೆಪಾಡಿನ ಕೆಲಸವನ್ನು ಬಿಡಲು ಸಾಧ್ಯವಿಲ್ಲ. ಭಕ್ತಿ ಸೇವಾ ಕಾರ್ಯ ಹೆಚ್ಚುತ್ತಾ ಹೋದಂತೆ ಹೊಟ್ಟೆಪಾಡಿಗಾಗಿ ಮಾಡುವ ಕೆಲಸಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಭಕ್ತಿ ಸೇವೆಯ ಪ್ರಮಾಣ ಸರಿಯಾದ ಹಂತವನ್ನು ಎಲ್ಲಿಯವರೆಗೆ ತಲುಪುವುದಿಲ್ಲವೋ ಅಲ್ಲಿಯವರೆಗೆ ಆಗೊಮ್ಮೆ ಈಗೊಮ್ಮೆ ಲೌಕಿಕ ಪ್ರವೃತ್ತಿ ಇದ್ದೇ ಇರುತ್ತದೆ. ಆದರೆ ಆ ಲೌಕಿಕತೆ ಬಹಳ ಕಾಲ ಮುಂದುವರಿಯುವುದಿಲ್ಲ, ಏಕೆಂದರೆ ಭಗವತ್ ಕೃಪೆಯಿಂದ ಅಂಥ ಅಪರಿಪೂರ್ಣತೆಗಳು ಬಲು ಬೇಗನೆ ಕೊನೆಗೊಳ್ಳುತ್ತವೆ. ಆದ್ದರಿಂದ ಭಕ್ತಿ ಸೇವೆಯ ಮಾರ್ಗವೇ ಸರಿಯಾದ ಮಾರ್ಗ. ಒಬ್ಬನು ಸರಿಯಾದ ಮಾರ್ಗದಲ್ಲಿದ್ದರೆ ಯಾವಾಗಲೂ ಒಮ್ಮೊಮ್ಮೆ ಲೌಕಿಕ ಬುದ್ಧಿ ಉಂಟಾದರೂ ಅದು ಆತ್ಮ ಸಾಕ್ಷಾತ್ಕಾರದ ಪ್ರಗತಿಗೆ ಅಡ್ಡಿಯುಂಟು ಮಾಡದು. ಭಕ್ತಿ ಸೇವೆಯ ಸೌಕರ್ಯಗಳು ನಿರಾಕಾರವಾದಿಗಳಿಗೆ ಲಭಿಸುವುದಿಲ್ಲ, ಏಕೆಂದರೆ ಅವರು ಭಗವಂತನ ಬ್ರಹ್ಮಜ್ಯೋತಿ ಸ್ವರೂಪಕ್ಕೆ ಅಂಟಿದ್ದಾರೆ. ಹಿಂದಿನ ಮಂತ್ರಗಳಲ್ಲಿ ಸೂಚಿಸಿರುವಂತೆ ಅವರು ಬ್ರಹ್ಮಜ್ಯೋತಿಯನ್ನು ಭೇದಿಸಿಕೊಂಡು ಹೋಗಲು ಸಾಧ್ಯವಿಲ್ಲ, ಏಕೆಂದರೆ ಅವರು ದೇವೋತ್ತಮ ಪರಮ ಪುರುಷನನ್ನು ನಂಬುವುದಿಲ್ಲ. ಅವರ ಕೆಲಸ ಶಬ್ದಾರ್ಥ ನಿರ್ವಚನ, ಪದಗಳೊಡನೆ ದೊಂಬರಾಟವಾಡುವುದು ಮತ್ತು ಮಾನಸಿಕ ಸೃಷ್ಟಿಗಳನ್ನು ಮಾಡುವುದು ಅಷ್ಟೇ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಿಣಿ ಮಾತಾಜಿ ಹರೇ ಓದ್ತೀರಾ? ಕೃಷ್ಣ. ಹರೇ ಕೃಷ್ಣ. ಹರಿಣಿ ಮಾತಾಜಿ. ಹರಿಣಿ ಮಾತಾಜಿ ಬಿಸಿ ಇರ್ಬೇಕನ್ಸುತ್ತೆ.
ಗೀತಾ ಅಲ್ಲಿ ಮಾತಾಜಿ ಮಾಡ್ತಾ ಬಂದಿಲ್ಲ. ಹಾ ಇಲ್ಲ ಸಾರಿ ಆಂಡ್ರಾಯ್ಡ್ ಪ್ರಭುಜಿ, ನಾನು ಮ್ಯೂಟ್ ಇಟ್ಕೊಂಡೇ ಓದ್ತಾ ಇದ್ದೀನಿ. ಓದಿ ಮಾತಾಜಿ. ಕ್ಷಮಿಸಿ. ಪರವಾಗಿಲ್ಲ, ಅದರ ಓದಿ. ಪರಿಣಾಮವಾಗಿ ನಿರಾಕಾರವಾದಿಗಳು ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಹೇಳಿದಂತೆ 12.5 ಕೆಲಸವನ್ನು ಮಾಡುತ್ತಿದ್ದಾರೆ. ವ್ಯರ್ಥವಾದ ಶ್ಲೋಕ ಕೆಲಸವನ್ನು 5. ಮಾಡ್ತಿದ್ದಾರೆ. ಪ್ರಭುಜಿ, ವ್ಯರ್ಥವಾದ ಕೆಲಸವನ್ನು ಮಾಡುತ್ತಿದ್ದಾರೆ. ವ್ಯರ್ಥವಾದ ಕೆಲಸವನ್ನು ಮಾಡುತ್ತಿದ್ದಾರೆ. ಸ್ವಲ್ಪ ಸಣ್ಣದ್ ಮಾಡ್ಕೋತೀನಿ ಪ್ರಭುಜಿ. ಶ್ಲೋಕ 5. ಕೇಶೋಧಿಕತರಸ್ತೇಷಾಂ ವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇವಾ ಮದ್ಭಿರವಾಪ್ಯತೆ. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹಧಾರಿಗಳಿಗೆ ಬಹು ಕಷ್ಟ. ಈ ಮಂತ್ರದಲ್ಲಿ ಹೇಳಿರುವ ಎಲ್ಲಾ ಅನುಕೂಲಗಳನ್ನು ಪರಮಸತ್ಯದ ಸಾಕಾರ ಸ್ವರೂಪದ ಸತತ ಸಂಪರ್ಕದಿಂದಾಗಿ ಸುಲಭವಾಗಿ ಪಡೆಯಬಹುದು. ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯಲ್ಲಿ ಭಕ್ತನು ಮೂಲಭೂತವಾಗಿ 9 ದಿವ್ಯ ಕರ್ಮಗಳನ್ನು ಮಾಡುತ್ತಿರುತ್ತಾನೆ. 1ನೇದು ಭಗವಂತನ ಬಗ್ಗೆ ಕೇಳುವುದು, ಶ್ರವಣಂ. 2 ಭಗವಂತನನ್ನು ಸ್ತುತಿಸುವುದು, ಕೀರ್ತನಂ. 3 ಭಗವಂತನನ್ನು ನೆನೆಯುವುದು, ವಿಷ್ಣು ಸ್ಮರಣಂ. 4 ಭಗವಂತನ ಪಾದಾರವಿಂದಗಳ ಸೇವೆ ಮಾಡುವುದು, ಪಾದ ಸೇವನಂ. 5 ಭಗವಂತನನ್ನು ಪೂಜಿಸುವುದು, ಅರ್ಚನಂ. 6 ಭಗವಂತನಿಗೆ ಪ್ರಾರ್ಥನೆ ಮಾಡುವುದು, ವಂದನಂ. 7 ಭಗವಂತನ ಸೇವೆ ಮಾಡುವುದು, ದಾಸ್ಯಂ. 8 ಭಗವಂತನೊಡನೆ ಸಾಹಚರ್ಯ, ಸಖ್ಯಂ. ಮತ್ತು 9 ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸುವುದು, ಆತ್ಮನಿವೇದನಂ. ಈ 9 ಭಕ್ತಿ ಸೇವಾ ತತ್ವಗಳನ್ನು ಒಟ್ಟಿಗೆ ಅಥವಾ ಒಂದಾದ ಮೇಲೊಂದರಂತೆ ಪಾಲಿಸಿದರೆ ಭಕ್ತನು ಸದಾ ಭಗವಂತನ ಸಂಪರ್ಕದಲ್ಲಿರಬಹುದು. ಹರೇ ಕೃಷ್ಣ ಪ್ರಭು. ಶ್ರವಣಂ. ಓದ್ಕೊಂಡು ಹೀಗೆ ಕೊನೆಗಾಲದಲ್ಲಿ ಭಕ್ತನು ದೇವರನ್ನು ನೆನೆಯಲು ಸಾಧ್ಯ. ಈ 9 ತತ್ವಗಳಲ್ಲಿ ಕೇವಲ ಒಂದನ್ನು ಅನುಸರಿಸಿದರೆ ಈ ಕೆಳಕಂಡ ಭಕ್ತರು ಅತ್ಯುತ್ತಮ ಪರಿಪೂರ್ಣತೆ ಪಡೆಯಲು ಸಾಧ್ಯವಾಯಿತು. 1 ಶ್ರೀಮದ್ ಭಾಗವತದ ನಾಯಕನಾದ ಪರೀಕ್ಷಿತ್ ಮಹಾರಾಜನು ಶ್ರವಣದಿಂದ ಅಪೇಕ್ಷಿತ ಫಲವನ್ನು ಪಡೆದನು. 2 ಭಾಗವತದ ಪ್ರವಚನಕಾರರಾದ ಶುಕದೇವ ಗೋಸ್ವಾಮಿಯವರು ಭಗವಂತನನ್ನು ಸ್ತುತಿಸುವುದರಿಂದ ಸಿದ್ಧಿ ಪಡೆದರು. 3 ಭಗವಂತನನ್ನು ಪೂಜಿಸಿ ಅಕ್ರೂರನು ಅಪೇಕ್ಷಿತ ಫಲವನ್ನು ಪಡೆದನು. 4 ಭಗವಂತನ ಸ್ಮರಣೆಯಿಂದ ಪ್ರಹ್ಲಾದ ಮಹಾರಾಜನು ಭಗವದ್ ದರ್ಶನ ಪಡೆದನು. 5 ಪೂಜೆಯಿಂದ ಪೃಥು ಮಹಾರಾಜನು ಸಿದ್ಧಿ ಪಡೆದನು. 6 ಭಗವಂತನ ಪಾದಾರವಿಂದಗಳನ್ನು ಪೂಜಿಸಿ ಲಕ್ಷ್ಮಿಯು ಸಿದ್ಧಿ ಪಡೆದಳು. 7 ಭಗವಂತನ ಅಂದ್ರೆ ಶ್ರೀರಾಮನ ಸೇವೆ ಮಾಡುವುದರಿಂದ ಹನುಮಂತನಿಗೆ ಇಷ್ಟಾರ್ಥ ಸಿದ್ಧಿಸಿತು. 8 ಭಗವಾನ್ ಕೃಷ್ಣನ ಗೆಳೆತನದಿಂದ ಅರ್ಜುನನ ಇಷ್ಟಾರ್ಥ ಸಿದ್ಧಿಯಾಯಿತು. 9 ತನ್ನ ಸರ್ವಸ್ವವನ್ನು ಸಮರ್ಪಿಸಿ ಬಲಿಚಕ್ರವರ್ತಿಗೆ ಇಷ್ಟಾರ್ಥ ಸಿದ್ಧಿಯಾಯಿತು. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಹರೇ ಕೃಷ್ಣ. ಗುರುಜಿಂದೆ ಅಕ್ರೂರ ಮತ್ತೆ ಪೃಥು ಮಹಾರಾಜ ಒಂದೇ ಪೂಜೆಯಿಂದನೇ ಅವರು ಮುಕ್ತಿ ಹೊಂದಿದ್ರಲ್ಲ, ಸಿದ್ಧಿ ಪಡೆದ್ರಲ್ಲ. ಇದು ಬುಕ್ಕಲ್ಲಿ ಏನಿದೆಯೋ ಅದು ಬರ್ದಿದ್ದೇನೆ, ಇಲ್ಲಿ ನೋಡೋಣ, ಆಮೇಲೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ ಮಾತಾಜಿ. ಓಕೆ. ಬಿ.ವಿ. ಲಕ್ಷ್ಮಿ ಮಾತಾಜಿ ಓದ್ತೀರಾ? ಓದ್ತೀನಿ ಪ್ರಭುಜಿ. ಓದಿ ಮಾತಾಜಿ. ನಿಮಗಾಗಿ ಈ ಮಂತ್ರದ ಅರ್ಥವನ್ನು ಪ್ರಭುಜಿ. ನಿಜವಾಗಿ ನಿಮಗಾಗಿ ಅಲ್ಲ, ಕಾಣಿಸೋದೇ ಇಲ್ಲ. 1 ನಿಮಿಷ ಪ್ರಭು. ನೀವು ಜಾಸ್ತಿ ಎನ್ಲಾರ್ಜ್ ಮಾಡಿದೀರಾ ಅನ್ಸುತ್ತೆ. ಇವಾಗ ಮಾಡಿದೆ. ನಿಜವಾಗಿ ಈ ಮಂತ್ರದ ಅರ್ಥವನ್ನು, ಎಲ್ಲಾ ವೈದಿಕ ಮಂತ್ರಗಳ ಭಾವಾರ್ಥವನ್ನು ವೇದಾಂತ ಸೂತ್ರಗಳಲ್ಲಿ ಸಾರ ರೂಪದಲ್ಲಿ ಮತ್ತು ಶ್ರೀಮದ್ ಭಾಗವತದಲ್ಲಿ ವಿವರವಾಗಿ ಹೇಳಲಾಗಿದೆ. ಶ್ರೀಮದ್ ಭಾಗವತವು ವೈದಿಕ ವೃಕ್ಷದ ಪಕ್ವಫಲ. ಶ್ರೀಮದ್ ಭಾಗವತದಲ್ಲಿ ಈ ಮಂತ್ರವನ್ನು ಪರೀಕ್ಷಿತ್ ಮಹಾರಾಜ ಹಾಗೂ ಶುಕದೇವ ಗೋಸ್ವಾಮಿಗಳ ನಡುವಣ ಮೊದಲ ಭೇಟಿಯಲ್ಲಿ ನಡೆದ ಪ್ರಶ್ನೋತ್ತರಗಳಲ್ಲೇ ವಿವರಿಸಲಾಗಿದೆ. ಭಗವಂತನ ಬಗ್ಗೆ ಕೇಳುವುದು ಮತ್ತು ಜಪ ಮಾಡುವುದು ಇವು ಭಕ್ತಿ ಮಾರ್ಗದ ಮೂಲಭೂತ ತತ್ವಗಳು. ಪರೀಕ್ಷಿತ ಮಹಾರಾಜನು ಇಡೀ ಭಾಗವತವನ್ನು ಕೇಳಿಸಿಕೊಂಡನು. ಪರೀಕ್ಷಿತ ಮಹಾರಾಜನು ಶುಕದೇವನಿಂದ ಏಕೆ ಕೇಳಿ ತಿಳಿದುಕೊಂಡನೆಂದರೆ, ಆ ಕಾಲದ ಯೋಗಿಗಳೆಲ್ಲ
ಶುಕದೇವ ಅತ್ಯಂತ ಶ್ರೇಷ್ಠನಾಗಿದ್ದನು. ಪರೀಕ್ಷಿತ ಮಹಾರಾಜನ ಮುಖ್ಯ ಪ್ರಶ್ನೆ ಎಂದರೆ, ಸಾಯುವಾಗ ಪ್ರತಿಯೊಬ್ಬನ ಕರ್ತವ್ಯವೇನು? ಶುಕದೇವನು ಉತ್ತರಿಸಿದನು, ತನ್ಮಾಧಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿಹಿ ಶ್ರೋತವ್ಯ ಕೀರ್ತವ್ಯಶ್ಚ ಸ್ಮರ್ತವ್ಯಶ್ಚಾಶ್ರುತ ಭಯಂ. ಅಲ್ಲಿ ಎಲ್ಲಾ ಬಗೆಯ ಕಳವಳಗಳಿಂದ ಮುಕ್ತನಾಗ ಬಯಸುವನು, ಎಲ್ಲದರ ನಿಯಾಮಕನು, ಸಕಲ ಕಷ್ಟಗಳ ಪರಿಹಾರಕನು, ಸಕಲ ಜೀವಿಗಳ ಪರಮಾತ್ಮನೂ ಆಗಿರುವ ದೇವೋತ್ತಮ ಪರಮಪುರುಷನ ಬಗ್ಗೆ ಸದಾ ಶ್ರವಣ ಮಾಡಬೇಕು, ಸ್ತುತಿಸಬೇಕು ಮತ್ತು ಸ್ಮರಿಸಬೇಕು. ಶ್ರೀಮದ್ ಭಾಗವತ 2.1.5. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು. ಲಕ್ಷ್ಮೀ ಪಿ ಎಂ ಮಾತಾಜಿ ಓದ್ತೀರಾ? ಓದ್ತೀನಿ ಪ್ರಭುಜಿ. ಓದಿ. ಈ ಸಮಾಜವು ರಾತ್ರಿಯಲ್ಲಿ ನಿದ್ರಾ ಮೈಥುನಗಳಲ್ಲಿಯೂ ಹಗಲಿನಲ್ಲಿ ಸಾಧ್ಯವಾದಷ್ಟು ಹಣ ಸಂಪಾದನೆಯಲ್ಲಿಯೂ ಅಥವಾ ಅಂಗಡಿ ಮುಂಗಟ್ಟುಗಳಿಗೆ ಹೋಗಿ ಸಾಮಾನು ತರುವುದರಲ್ಲಿಯೂ ನಿರತವಾಗಿರುತ್ತದೆ. ದೇವೋತ್ತಮ ಪರಮಪುರುಷನ ಬಗ್ಗೆ ಮಾತನಾಡುವುದಕ್ಕಾಗಲಿ ಕೇಳಿ ತಿಳಿದುಕೊಳ್ಳುವುದಕ್ಕಾಗಲಿ ಅವರಿಗೆ ಸ್ವಲ್ಪವೂ ಪುರುಸೊತ್ತಿಲ್ಲ. ಅವರು ದೇವರಿಲ್ಲವೆಂದು ಅನೇಕ ರೀತಿಯಲ್ಲಿ ಹೇಳಿಬಿಟ್ಟಿದ್ದಾರೆ. ಮೊದಲು ದೇವರು ನಿರಾಕಾರ, ಕಣ್ಣಿಗೆ ಕಾಣಿಸುವುದಿಲ್ಲ ಎಂದು ಘೋಷಿಸುತ್ತಾರೆ. ಆದರೆ ವೈದಿಕ ಸಾಹಿತ್ಯದಲ್ಲಿ, ಉಪನಿಷತ್ತುಗಳಾಗಲಿ, ವೇದಾಂತ ಸೂತ್ರಗಳಲ್ಲಾಗಲಿ, ಭಗವದ್ಗೀತೆಯಲ್ಲಾಗಲಿ, ಶ್ರೀಮದ್ ಭಾಗವತದಲ್ಲಾಗಲಿ ಭಗವಂತನನ್ನು ಇಂದ್ರಿಯದಿಂದ ಗ್ರಹಿಸಲು ಸಾಧ್ಯ ಮತ್ತು ಅವನು ಇತರ ಎಲ್ಲ ಜೀವಿಗಳಿಗಿಂತ ಉತ್ತಮನು ಎಂದು ಘೋಷಿಸಲಾಗಿದೆ. ಅವನ ಅದ್ಭುತ ಕಾರ್ಯಗಳು ಅವನು ಒಂದೇ. ಆದ್ದರಿಂದ ಈ ಲೌಕಿಕ ರಾಜಕಾರಣಿಗಳ ಬಗ್ಗೆ ಮತ್ತು ಸಮಾಜದಲ್ಲಿ ಪ್ರತಿಷ್ಠಿತರು ಎನಿಸಿಕೊಂಡವರ ಬಗ್ಗೆ ಕೇಳಲೂಬಾರದು, ಮಾತಾಡಲೂಬಾರದು. ಇವೆಲ್ಲ ಕೆಲಸಕ್ಕೆ ಬಾರದವು. ಒಂದು ಕ್ಷಣವನ್ನೂ ಹಾಳು ಮಾಡದೆ ಭಗವತ್ ಸಂಬಂಧವಾದ ಕೆಲಸ ಕಾರ್ಯಗಳಲ್ಲಿ ನಿರತನಾಗಿರಬೇಕು. ಈ ಈಶೋಪನಿಷದ್ ಅಂಥ ಕಾರ್ಯಗಳ ಎಡೆಗೆ ನಮ್ಮನ್ನು ನಿರ್ದೇಶಿಸುತ್ತದೆ. ಭಕ್ತಿ ಸೇವೆಯ ಅಭ್ಯಾಸವಿಲ್ಲದ ದೇಹ ಜರ್ಜರಿತವಾಗಿ ಅವಸಾನ ಕಾಲ ಒದಗಿದಾಗ ಒಬ್ಬನು ಏನನ್ನು ತಾನೇ ಸ್ಮರಿಸಲು ಸಾಧ್ಯ? ಯಜ್ಞ ಯಾಗಾದಿಗಳ ಬಗ್ಗೆ ನೆನೆಯಬೇಕೆಂದು ದೇವರನ್ನು ಪ್ರಾರ್ಥಿಸುವುದು ಹೇಗೆ ಸಾಧ್ಯ? ಯಜ್ಞವೆಂದರೆ ಇಂದ್ರಿಯ ಸುಖದ ತ್ಯಾಗ. ಇಂದ್ರಿಯಗಳನ್ನು ಭಗವತ್ ಸೇವೆಯಲ್ಲಿ ತೊಡಗಿಸುವ ಕಲೆಯನ್ನು ಜೀವಿತಾವಧಿಯಲ್ಲಿಯೇ ಕಲಿತುಕೊಳ್ಳಬೇಕು. ಅಂಥ ಅಭ್ಯಾಸದ ಫಲಗಳನ್ನು ಸಾಯುವಾಗ ಬಳಸಿಕೊಳ್ಳಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹೇಗಿದೆ ಭಾವಾರ್ಥ? ಅದ್ಭುತವಾಗಿದೆ ಅಲ್ಲ? ಶೀಲ ಪ್ರಭುಪಾದರು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವ್ರು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ನಮ್ದು ಅಷ್ಟೇ ನಾಯಿ ಬಾಲನೆ. ಕೇಳಿಸ್ಕೊಳ್ತೀವಿ, 1 ಗಂಟೆ ಕ್ಲಾಸ್ ಆದ್ಮೇಲೆ ಮುಗೀತು. ಭಸ್ಮಾಂತಂ ಶರೀರಂ ಭಸ್ಮಾಂತಂ ಶರೀರಂ, ಯಾರ್ದೋ ನಮ್ದಲ್ಲ ಅಂದ್ಬಿಟ್ಟು ನನ್ ಶರೀರ ಭಸ್ಮ. ದಿನ ಕೇಳ್ತಾ ಇದ್ದನು ಈ ಪರಿಸ್ಥಿತಿ ಇದೆ ನಮ್ಗೆ. ದಿನ ಕೇಳದೇ ಇದ್ರೆ ಇನ್ ಹೆಂಗಿರ್ತೀವಿ ನಾವು. ಓಕೆ, ಶ್ಲೋಕ 18, ಶ್ಲೋಕ 17. ಇಲ್ಲಿ ಶ್ಲೋಕದಲ್ಲಿ ಜೀವನವಾಯು ಅಂದ್ರೆ ಪ್ರಾಣ, ಮತ್ತು ಅದೇನಾಗ್ಬೇಕು ಅಂದ್ರೆ ಈಗ ಸರ್ವವ್ಯಾಪಿಯಾದ ವಾಯುವಿನಲ್ಲಿ ಅನಿಲಂ ಅದರಲ್ಲಿ ಲೀನವಾಗ್ಲಿ ಅಂತ, ಮತ್ತು ಈ ದೇಹ ಸುಟ್ಟು ಬೂದಿಯಾಗ್ಲಿ. ಭಸ್ಮಾಂತಂ ಶರೀರಂ, ಓಂ ಅಂದ್ರೆ ಓ ನನ್ನ ಪ್ರಭುವೆ, ಭಗವಂತನನ್ನು ಓಂ ಅಂತ ಇಲ್ಲಿ ಹೇಳಲಾಗಿದೆ. ಈ ಎಲ್ಲ ಯಜ್ಞಗಳ ಫಲ ಅನುಭವಿ ಅಂದ್ರೆ ಕ್ರತೋ ಅಂದ್ರೆ ಎಲ್ಲ ಯಜ್ಞಗಳ ಫಲಾನುಭವಿ. ಮತ್ತು ಕೃತಂ, ದಯವಿಟ್ಟು ನನ್ನ ಕರ್ಮಗಳನ್ನು ನೆನಪಿಸಿಕೋ. ನಂತರ ಏನ್ ಮಾಡ್ಬೇಕು? ಪರಮ ಫಲಾನುಭಾವಿಯೇ ಕೃಷ್ಣ, ಅದು ಭಗವಂತ, ನಾನು ನಿನಗೆ ಮಾಡಿದ್ದ ಎಲ್ಲವನ್ನು ದಯವಿಟ್ಟು ನೆನಪಿಸಿಕೋ ಅಂತ ಭಗವಂತನಲ್ಲಿ ಹೇಳ್ತಾ ಇದ್ದಾನೆ. ಸೊ ಈ ಶ್ಲೋಕದಲ್ಲಿ ನಾವು ಈ ಮಂತ್ರದಲ್ಲಿ ಭಕ್ತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ದೇಹವನ್ನು ತ್ಯಜಿಸುವ ಒಂದು ನಿರ್ಣಾಯಕ ಕ್ಷಣದಲ್ಲಿ ಈ ಪ್ರಾರ್ಥನೆಯನ್ನು ಒಂದು ಭಕ್ತ ಮಾಡಬೇಕು ಅಂತ ಹೇಳಿ. ಆದ್ರೆ ಶೀಲ ಪ್ರಭುಪಾದರು ಭಾವಾರ್ಥದ ಕೊನೆಯಲ್ಲಿ ಹೇಳಿದ್ದಾರೆ, ಹೆಂಗ್ ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಭಗವಂತನಿಗೆ ಹೇಳಲಿಕ್ಕೆ ಹೆಂಗ್ ಸಾಧ್ಯ? ನಾನು ಮಾಡಿರೋ ಪುಣ್ಯ ಕರ್ಮಗಳನ್ನು, ನಾನು ಮಾಡಿರೋ ಯಜ್ಞ ಆದಿಗಳನ್ನು ನೆನಪಿಸ್ಕೊ ಅಂದ್ಬಿಟ್ಟು ಹೇಗೆ ನೆನಪಿಸ್ಕೊಳ್ಳಿಕ್ಕೆ ಸಾಧ್ಯ? ನೀವು ಮಾಡಿದ್ರೆ ತಾನೇ ನೆನಪಿಸ್ಕೊಳ್ಳೋದು ಭಗವಂತ.
ಸೊ ನಾವು ಕೇಳಕ್ಕೂ ನಮ್ಗೆ ಆಗೋದಿಲ್ಲ, ಭಗವಂತ ನೆನಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ, ನಾವೇನು ಮಾಡೇ ಇರೋದಿಲ್ವಲ್ಲ. ಸೊ ಆದ್ರಿಂದ ಇದು ಶಾಶ್ವತವಾದ ಆತ್ಮ ಮತ್ತು ಕ್ಷಣಿಕ ದೇಹದ ಕುರಿತು ಅರಿವಿನ ಒಂದು ಸಾರ ಈ ಶ್ಲೋಕದಲ್ಲಿ ಕೊಡಲಾಗಿದೆ. ಸೊ ಈ ದೇಹದ ಬಗ್ಗೆ ಹೇಳಲಾಗಿದೆ. ಈ ದೇಹವನ್ನು ಭಗವಂತ ಏನಕ್ಕೆ ಕೊಟ್ಟಿದ್ದಾನೆ, ಮನುಷ್ಯ ದೇಹವನ್ನು, ಅದನ್ನು ನಾವು ಅದಕ್ಕೆ ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಂಡು ಆವಾಗ ನಾವು ಉಪಯೋಗಿಸ್ಕೊಂಡು ಏನ್ ಮಾಡಿದ್ರೆ, ನಾವು ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ನಾವು ಭಗವಂತನಲ್ಲಿ ಪ್ರಾಣ ತ್ಯಾಗ ಮಾಡುವ ಸಮಯದಲ್ಲಿ ಅದನ್ನು ನಮಗೂ ಕೇಳಲಿಕ್ಕೆ ಒಂದು ಅಧಿಕಾರ ಇರುತ್ತೆ, ನಮಗೂ ಕೇಳಲಿಕ್ಕೆ ಒಂದು ಮನಸ್ಸು ಬರುತ್ತೆ. ಇಲ್ಲ ಅಂದ್ರೆ ಮನಸ್ಸು ಬರಲ್ಲ. ನಮ್ಗೆ ಹೆಂಗ್ ಕೇಳೋದು, ಮಾಡದೇನೆ ಇದ್ರೆ ಹೆಂಗ್ ಕೇಳಕ್ ಸಾಧ್ಯ ಅಲ್ವಾ? ಸೊ ಮಾಡಿದ್ರೇನೆ ಕೇಳಕ್ ಆಗೋದು. ಸೊ ನಾವು ಡಿಪಾಸಿಟ್ ಮಾಡಿದ್ರಿಂದ ಬ್ಯಾಂಕಲ್ಲಿ ವಿಡ್ರಾ ಮಾಡ್ಕೊಳಕ್ ಸಾಧ್ಯ ಅಲ್ವಾ? ಸೊ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಭಗವಂತ, ಸರಿಯಾಗಿ ನೋಡ್ಕೊ ನಂದು ಡಿಪಾಸಿಟ್, ಅದ್ರ ಪ್ರಕಾರ ನಂಗೆ ಏನ್ ಕೊಡ್ಬೇಕು ಕೊಡು, ನಿನ್ನ ಒಂದು ಧಾಮದಲ್ಲಿ ಸ್ಥಾನವನ್ನು ಕೊಡು, ಇದನ್ನೆಲ್ಲ ನಾವು ಕೇಳಬಹುದು. ಯಾಕಂದ್ರೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಟಿರ್ತೀವಿ ನಾವು. ಸೊ ಅದರಿಂದ ಭಗವಂತನ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಬೇಕು ನಾವು. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಭಾವಾರ್ಥದಲ್ಲಿ ನಾವು ಮಾಡಿದ್ರೆ ತಾನೇ ಕೊನೆಯಲ್ಲಿ ನೆನಪಿಸ್ಕೊಳ್ಲಿಕ್ಕೆ ಸಾಧ್ಯ, ಮಾಡೇ ಇಲ್ಲ ಅಂದ್ರೆ ಹೆಂಗ್ ನೆನಪಿಸ್ಕೊಳ್ಳೋದು? ಅದರಿಂದ ಜೀವನ ಪರ್ಯಂತ ನಾವು ಯಜ್ಞ ಯಾಗಾದಿಗಳನ್ನು ಮಾಡಬೇಕು. ಮತ್ತೆ ಕಲಿಯುಗಕ್ಕೆ ಯಜ್ಞ ಯಾಗಾದಿಗಳೇನು, ಸಂಕೀರ್ತನ ಯಜ್ಞ ಮಾಡಬೇಕು ನಾವು. ಶ್ರವಣಂ ಕೀರ್ತನಂ ಹರಿ, ಶ್ರವಣಂ ಕೀರ್ತನಂ ಸ್ಮರಣಂ ಪಾದಸೇವನಂ ಇದೆ. ಈ ರೀತಿಯಾಗಿ 9 ರೀತಿಯ ನಾವು ವಿಧಭಕ್ತಿಗಳನ್ನು ನಾವು ಮಾಡಬೇಕು. ಯಾವ್ದಾದ್ರು ಒಂದು ಮಾಡಿದ್ರು ಸಾಕು, ಶ್ರವಣಂ ಕೀರ್ತನಂ ಮಾಡಿದ್ರು ಸಾಕು. ಕಲಿಯುಗದಲ್ಲಿ ಕೇವಲ ಭಗವಂತನ ಬಗ್ಗೆ ಏನೂ ಮಾಡಕ್ಕೆ ಬರ್ಲಿಲ್ಲ ಅಂದ್ರೆ ಕೇವಲ ಶ್ರವಣ ಮಾಡ್ತಾರೆ, ಮತ್ತೆ ಮತ್ತೆ ಭಗವಂತನ ಕಥೆಗಳನ್ನು, ಭಗವಂತನ ಲೀಲೆಗಳನ್ನು ಕೇಳ್ತಾ ಇದ್ರು ಆಯ್ತು. ಮತ್ತೆ ಎಷ್ಟು ನಮ್ಗೆ ಅರ್ಥ ಆಗುತ್ತೋ ಅದನ್ನ ಅರ್ಥವಾಗಿರೋದನ್ನ ಭಗವಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ, 2 ಸೆಂಟೆನ್ಸ್ ನನ್ನ ಪುಸ್ತಕದಲ್ಲಿ ಓದಿ ಅದನ್ನ 2 ಸೆಂಟೆನ್ಸ್ ನೀವು ರಿಪೀಟ್ ಮಾಡಿ, ಅಷ್ಟೇ ನೀವು ಮಾಡ್ಬೇಕಾಗಿರೋದು ಟೀಚಿಂಗ್ ಅಂತಾರೆ ಅವರು. ನೀವೇನು ಎಕ್ಸ್ಟ್ರಾ ಕತೆ ಹೇಳೋ ಅವಶ್ಯಕತೆ ಇಲ್ಲ, ನಾನು ಎಲ್ಲವನ್ನು ಬರೆದಿದ್ದೀನಿ. ಸೊ ಶ್ರೀಲ ಪ್ರಭುಪಾದರು, ರೀಡ್ 2 sentences ಫ್ರಮ್ ಮೈ ಬುಕ್ ಅಂಡ್ ಟೀಚ್ 2 sentences, ಟಾಕ್ 2 sentences ಅಷ್ಟೇ. ಎರಡು ವಾಕ್ಯಗಳನ್ನು ಓದಿ 2 ವಾಕ್ಯಗಳನ್ನು ನೀವು ರಿಪೀಟ್ ಮಾಡಿ ಅಷ್ಟೇ. ಶ್ರವಣಮ್ಮೂ ಆಯ್ತು, ಕೀರ್ತನಮ್ಮೂ ಆಯ್ತು. ಮತ್ತು ಇದು ಭಗವಂತ ಏನ್ ಹೇಳಿದ್ದಾನೆ 18ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ, ಯಾರು ನನ್ನ ಲೀಲೆಗಳ ಬಗ್ಗೆ ನನ್ನ ಬಗ್ಗೆ ಇನ್ನೊಬ್ಬರಿಗೆ ಹೇಳ್ತಾರೆ ಅವರು ನನಗೆ ಅತ್ಯಂತ ಪ್ರಿಯರು ಅಂತ. ಸೊ ಇಲ್ಲಿ ನಮ್ಮ ಯಜ್ಞ ಆಯ್ತು ಇಲ್ಲಿ. ಸೊ ಆ ಯಜ್ಞವನ್ನು ನಾವು ಭಗವಂತನಿಗೆ ಹೇಳ್ಬೋದು, ಭಗವಂತ ನಾನು ಇಷ್ಟೆಲ್ಲ ಮಾಡಿದ್ದೇನೆ, ದಯವಿಟ್ಟು ಇನ್ನೂ ತಪ್ಪುಗಳಿದಾವೆ ನಂದು, ನಾನು ತಪ್ಪುಗಳೆಲ್ಲ ಏನು ಮುಗ್ದೋಗಿಲ್ಲ, ಆ ತಪ್ಪುಗಳನ್ನು ಕ್ಷಮಿಸಿ ಈ ನಾನು ಮಾಡಿರುವ ಒಂದು ಯಜ್ಞ ಯಾಗಾದಿಗಳ ಫಲಗಳನ್ನು ನೀನು ಕರುಣಿಸಿ ನನಗೆ ದಯೆ ತೋರಿಸಿ ನಿನ್ನ ಧಾಮದಲ್ಲಿ ಸ್ಥಾನವನ್ನು ಮತ್ತೆ ಕೊಡು ಅಂತ ಹೇಳಿ. ಯಾಕಂದ್ರೆ ನಾವು ಮೊದಲಿಂದ ಸ್ಥಾನ ಅಲ್ಲೇ ಇರೋದು, ನಾವು ಬಿಟ್ಟು ಬಂದಿದ್ದೀವಿ, ಅದು ಸ್ಥಾನವನ್ನು ಮತ್ತೆ ಕೊಡು ಅಂತ ಕೇಳೋದು. ಇಲ್ಲಿ ಭೌತಿಕ ದೇಹದ ವಿಘಟನೆಯ ಬಗ್ಗೆ ಮಾತಾಡಲಾಗಿದೆ. ಅಂದ್ರೆ ಭೌತಿಕ ದೇಹನ ಏನಾಗುತ್ತೆ, ವಾಯು ಮತ್ತು ಶರೀರ, ಈ 2 ಸಾಧಕ ಏನ್ ಹೇಳ್ತಾ ಇದ್ದಾನೆ, ಈ ಭೌತಿಕ ಶರೀರ ಪ್ರಾಣಶಕ್ತಿ ಹೇಗೆ ವಿಘಟಿಗೊಳ್ಳುತ್ತೆ ಅನ್ನೋದು ಭಗವನಿಗೆ ಗೊತ್ತಿದೆ. ವಾಯುರು ಅನಿಲಂ ಅಮೃತಂ, ದೇಹದಲ್ಲಿರುವ ಸೂಕ್ಷ್ಮ ಪ್ರಾಣಶಕ್ತಿ ಏನಿದೆ ಜೀವವಾಯು, ಇದು ಸಾರ್ವತ್ರಿಕ ಮತ್ತು ಅಮರವಾದ ಅಮೃತತ್ವ, ಅಂದ್ರೆ ಅಮೃತ ತತ್ವವಾದ ವಾಯು ತತ್ವದಲ್ಲಿ ಮಹಾಭೂತದ ಪಂಚಮಹಾಭೂತಗಳಲ್ಲಿ ವಾಯು ಒಂದು, ಆ ವಾಯು ತತ್ವದಲ್ಲಿ ಲೀನವಾಗ್ಲಿ. ಅದೇ ರೀತಿ ದೇಹವು ಕೂಡ ಪಂಚಭೂತಗಳಿಂದನೇ ಮಾಡಿದ್ದು. ಸೊ ಉಳಿದ ಭಾಗ ಇದು ಕೂಡ ಬೂದಿಯಾಗಿ ಪಂಚಭೂತಗಳಲ್ಲಿ ಲೀನವಾಗ್ಲಿ. ಸೊ ಅಂದ್ರೆ ಭಕ್ತನಿಗೆ ತನ್ನ ತಾತ್ಕಾಲಿಕ ದೇಹದ ಒಂದು ಅರಿವಿದೆ. ತಾತ್ಕಾಲಿಕ ದೇಹ ಅಂದ್ರೆ ಏನು, ಈ ಆತ್ಮ ದೇಹದಿಂದ ಬೇರೆ ಅಲಿಪ್ತವಾಗಿದೆ ಮತ್ತು ದೇಹವು ಕೇವಲ ಒಂದು ಟೆಂಪ್ರರಿ ಉಡುಗೆ ಅಷ್ಟೇ, ಡ್ರೆಸ್ ಅಷ್ಟೇ ಅನ್ನೋದು ಭಕ್ತನಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದರಿಂದ ಭಕ್ತ ಏನ್ ಹೇಳ್ತಾ ಇದ್ದಾನೆ, ಕೃಷ್ಣ ದೇಹದ ನಾಶವನ್ನು ನಾನು ಒಪ್ಕೋತಾ ಇದ್ದೀನಿ, ಆತ್ಮವು ತನ್ನ ಅಂತಿಮ ಗಮ್ಯ ಸ್ಥಾನವನ್ನು ಖಚಿತಪಡಿಸ್ಕೊಳ್ಳಿಕ್ಕೆ, ನಿನ್ನ ಸ್ಥಾನದಲ್ಲಿ ಬರ್ಲಿಕ್ಕೆ, ನಿನ್ನ ಒಂದು ಧಾಮಕ್ಕೆ ಬರ್ಲಿಕ್ಕೆ ಅನುಕೂಲ ಮಾಡಿಕೊಡು ಅಂತ ಹೇಳಿ. ಇಲ್ಲಿ ಓಂ ಕ್ರತೋ ಅಂದ್ರೆ, ಓಂ ಎನ್ನುವುದು ಪರಮ ಸತ್ಯವಾದ ಭಗವಂತನ ನಾಮ ಸಂಕೇತ. ಓಂ ಕ್ರತು ಅಂದ್ರೆ ಯಜ್ಞಗಳ ಫಲವನ್ನು ಅನುಭವಿಸುವ ಕ್ರತು, ಯಜ್ಞಗಳ ಒಂದು ಫಲವನ್ನು ಅನುಭವಿಸುವ ಭಗವಂತನೇ. ಓಂ ಕ್ರತು ಅಂದ್ರೆ ಯಜ್ಞಗಳ ಫಲಗಳನ್ನು ಅನುಭವಿಸುವ ಭಗವಂತನೇ. ಭಗವಂತನ ಇದೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ, ಭಗವದ್ಗೀತೆ 5.29 ಹೇಳಿದ್ದಾನೆ. ಭಕ್ತನಿಲ್ಲಿ ಭಗವಂತನನ್ನು ಆತನ ಶ್ರೇಷ್ಠ ಗುಣದೊಂದಿಗೆ ಸಂಬೋಧನೆ ಮಾಡ್ತಾ ಇದ್ದಾನೆ, ಭೋಕ್ತಾರಾಮ್ ಯಜ್ಞ ತಪಸಾಂ. ಸೊ ಭಗವಂತ ಸ್ಮರಕೃತಂ ಸ್ಮರೋ, ನೀನು ನಾನು ಮಾಡಿರೋ ಯಜ್ಞಗಳೆಲ್ಲ ಫಲಗಳನ್ನೆಲ್ಲ ನಿನಗೆ ಬಂದಿದ್ದಾವೆ, ಸೊ ಅದರಿಂದ ಅದನ್ನು ದಯವಿಟ್ಟು ಸ್ಮರಿಸ್ಕೊ. ಇದನ್ನು ಹೇಳದೇ ಇದ್ರು ಭಗವಂತ ನೆನಪಿಟ್ಕೊಳ್ತಾನೆ, ಆದ್ರೂ ಕೂಡ ಭಗವಂತನಿಗೆ ಒಂದು ಪ್ರಾರ್ಥನೆ ಇದೆ. ಸೊ ಇಲ್ಲಿ 2 ಬಾರಿ ಪುನರುಚ್ಚಾವನೆ ಆಗಿದೆ, ಸ್ಮರಂ ಕಥೋ ಸ್ಮರಂ, ಸ್ಮರಂ ಕಥಂ ಸ್ಮರ, ಈ ರೀತಿಯಾಗಿ 2 ಬಾರಿ ಹೇಳಲಾಗಿದೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಇದು ಡಬಲ್ ಪ್ರಾರ್ಥನೆ ಭಗವಂತನಿಗೆ. ನಾನು ನಿನಗೆ ಮಾಡಿದ ಎಲ್ಲಾ ಕರ್ಮಗಳನ್ನು ಕೃತಂ ದಯವಿಟ್ಟು ನೆನಪಿಸ್ಕೋ, ಸ್ಮರ
ಇಲ್ಲಿ ಉದ್ದೇಶ ಏನಂದ್ರೆ ಭಕ್ತ ಹೇಳ್ತಾ ಇದ್ದಾನೆ, ಆತ್ಮ ತನ್ನದೇ ಆದ ಶಕ್ತಿಯಿಂದ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಭಗವಂತನ ಕೃಪೆ, ಭಗವಂತ ಸ್ಮರಿಸ್ಕೊಳ್ಬೇಕು. ನಾವು ಮಾಡಿರೋ ಇದು ಯಜ್ಞಗಳನ್ನೆಲ್ಲ, ಅದರ ಫಲಗಳನ್ನು ಸ್ಮರಿಸಿಕೊಂಡು ಅದರ ಬದಲಿಗೆ ಭಗವಂತನ ಕರುಣೆ ತೋರಿಸಿ ಅದರಿಂದ ಭಗವಂತ ನಮ್ಗೆ ದಾರಿ ತೋರಿಸ್ಬೇಕು. ಡಿವೋಷನಲ್ ಸರ್ವಿಸ್ ಏನಿದೆ, ಭಕ್ತಿ ಸೇವೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಸೊ ಅದರಿಂದ ಭಗವಂತನ ಸೇವೆಗಾಗಿ ಮಾಡಿದ್ರೆ ಶುದ್ಧ ಭಕ್ತಿ ಕಾರ್ಯಗಳನ್ನು ಭಗವಂತ ನಿನ್ ನೆನೆಸ್ಕೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಅಂತಿಮವಾದ ಸ್ಮರಣೆಯ ಮೇಲೆ ಅವಲಂಬವಾಗಿದೆ. ದೇಹ ತ್ಯಾಗ ಮಾಡುವಾಗ ಒಂದು ಇಲ್ಲಿ ಆತ್ಮನ ಅಸಹಾಯಕತೆ ಮತ್ತು ಪರಮ ಪ್ರಯೋಜನ, ಈ ಎರಡು ಒಂದು ಈ ಶ್ಲೋಕದಲ್ಲಿ ಹೇಳಾಗಿದೆ. ಆತ್ಮನ ಅಸಹಾಯಕತೆ, ಮರಣ ಸಮಯದಲ್ಲಿ ಮನಸ್ಸು ನಮ್ಗೆ ಗೊತ್ತಿದೆ, ವಿಚಲ ಆಗುತ್ತೆ, ಏನೇನೋ ಯೋಚನೆ ಮಾಡ್ತಾ ಇರುತ್ತೆ. ದೇಹಕ್ಕೆ 1,00,000 ಚೇಳುಗಳು ಒಟ್ಟಿಗೆ ಕಡಿದಂತಹ ಒಂದು ನೋವು ಉಂಟಾಗತ್ತಂತೆ ದೇಹ ಒಂದು ಆತ್ಮ ಹೊರಡು ಹೋಗುವಾಗ. ಆ ಸಮಯದಲ್ಲಿ ಏನ್ ನೆನೆಸ್ಕೊಳ್ಲಿಕ್ಕೆ ಸಾಧ್ಯ ನಾವು ಅಲ್ವಾ? ತುಂಬಾ ಕಷ್ಟ. ಅದು ಸಾಧನೆ ಮಾಡಿದ್ರೆ ಮಾತ್ರ ಸಾಧ್ಯ ಮಾಡ್ಲಿಕ್ಕೆ. ಸೊ ಆ ರೀತಿಯಾಗಿ ಮನಸ್ಸು ವಿಚಲಿತವಾಗುತ್ತೆ. ಆತ್ಮ ತನ್ನದೇ ಯೋಗ್ಯತೆ ಮೇಲೆ ಅವಲಂಬಿಸಿಕೊಂಡು ನಾನು ಮಾಡಿರೋ ಸಾಧನೆಯ ಮೇಲೆ ಭಗವಂತ ನೀನು ಕರುಣಿಸು ಅನ್ನೋದು ಕೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಭಗವಂತನ ಸ್ಮರಣೆ ಕೂಡ ಭಗವಂತನ ಕೃಪೆಯಿಂದನೇ ಬರ್ಲಿಕ್ಕೆ ಸಾಧ್ಯ. ಸೊ ಅದರಿಂದ ಭಕ್ತ ಹೇಳ್ತಾ ಇದ್ದಾನೆ, ಭಗವಂತ ನನ್ನ ಸೇವೆ ಮತ್ತು ಸೇವೆಯನ್ನು ಸಮರ್ಪಣೆಯನ್ನು ನೆನೆಸ್ಕೋ. ಸೊ ದಯವಿಟ್ಟು ನನಗೆ ವಿಮೋಚನೆಯನ್ನು ದಯಪಾಲಿಸು. ಸೊ ಅದರಿಂದ ಈ ನೆನಪು ಭಕ್ತನಿಗೆ ತುಂಬಾ ಇಂಪಾರ್ಟೆಂಟ್. ಈ ಮಂತ್ರ ಜೀವಿ ತನ್ನ ಕೊನೆಯ ಉಸಿರು ಇರುವವರೆಗೂ ಕೂಡ ತನ್ನ ಸಮಸ್ತ ಅಸ್ತಿತ್ವವನ್ನು ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಿಸಬೇಕು. ಆಗ್ಲೇ ಮಾತ್ರ ನಮಗೆ ಅವನ ಬಗ್ಗೆ ನೆನಪಿರ್ಲಿಕ್ಕೆ ಸಾಧ್ಯ. ಕೊನೆಯ ಸಮಯದಲ್ಲಿ ಕಷ್ಟ ಬಂದಾಗ ನಾವು ಏನ್ ಹೇಳ್ತೀವಿ, ಭಗವಂತನನ್ನು ಲಾಸ್ಟ್ ಅಲ್ಲಿ ರಿಮೆಂಬರ್ ಮಾಡೋದು. ಫಸ್ಟ್ ನಮ್ಗೆ ಏನಾದ್ರು ಕಾಯಿಲೆ ಬಂದ್ರೆ ನಾವು ಹೋಗೋದು ಡಾಕ್ಟರ್ ಹತ್ರ, ಭಗವಂತನ ಹತ್ರ ಹೋಗೋದೇ ಇಲ್ಲ. ಸೊ ಅದೇ ರೀತಿ ದೇಹದಲ್ಲಿ ಯಾತನೆಗಳು ಎಷ್ಟೊಂದು ಬರ್ತಾ ಇದ್ರೆ ಯಾವ ಡಾಕ್ಟರ್ ನೋಡ್ಕೊಳಪ್ಪ, ಯಾವ ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ದಾರೆ, ದೇಶದಲ್ಲಿ ಬೆಸ್ಟ್ ಡಾಕ್ಟರ್ ಯಾರು ಸಿಗ್ತಾರೆ, ಅವ್ರ ಮೇಲೆ ಹುಡುಕ್ಲಿಕ್ಕೆ ಭರವಸೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಹೊತ್ತು ಇದು ಭಗವಂತನಿಂದ ಬರ್ತಾ ಇದೆ, ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡೋಣ. ಅದು ಬರೋದಕ್ಕೆ ಸರೆಂಡರ್ ಆಗೋದೇನು, ಶರಣಾಗತಿ ಏನಿದೆ ಅದು ಕೊನೆಗೆ ಬರೋದು. ಸೊ ಅದು ಆಕ್ಚುಲಿ ಅದು ಮೊದಲು ಬರಬೇಕು ಅಂತ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಮತ್ತು ಇದು ಪರ್ಪೋರ್ಟ್ ನೋಡೋದಾದ್ರೆ ಶ್ರೀಲ ಪ್ರಭುಪಾದರು ತುಂಬಾ ಒಂದು ಉತ್ತಮವಾದ ಒಂದು ಪರ್ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಶ್ರೀಲ ಪ್ರಭುಪಾದರು ಆತ್ಮದ ಸ್ವರೂಪ ಮತ್ತು ದೇಶದ ಒಂದು 7-8 ಪಾಯಿಂಟ್ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು. ಮುಖ್ಯವಾಗಿ ಆತ್ಮದ ಸ್ವರೂಪ ಮತ್ತು ದೇಹದ ನಶ್ವರತೆ ಮೊದಲನೇ ಪಾಯಿಂಟ್. ಇದರಲ್ಲಿ ನಿತ್ಯ ಆತ್ಮ ನಿತ್ಯ, ದೇಹ ಅನಿತ್ಯ. ಭಗವದ್ಗೀತೆ 2.20 ಕೂಡ ಭಾಗವತ ಹೇಳಿದ್ದಾನೆ, ಭೌತಿಕ ದೇಹ ನಾಶವಾದರೂ ಕೂಡ ಜೀವಿಗೆ ನಾಶವಿಲ್ಲ ಮತ್ತು ತನ್ನ ಅಸ್ತಿತ್ವವನ್ನು ಎಂದೂ ಕಳೆದುಕೊಳ್ಳುವುದಿಲ್ಲ. ಅದು ಒಂದಾದ ನಂತರ ಇನ್ನೊಂದಾದ ನಂತರ ಮತ್ತೊಂದು ದೇಹವನ್ನು ತನ್ನ ಮನಸ್ಸು ಮತ್ತು ಮನಸ್ಸಿನ ಆಸೆಗಳ ಪ್ರಕಾರವಾಗಿ ಪಡ್ಕೊಂಡು ಹೋಗ್ತಾ ಇರುತ್ತೆ. ಮನಸ್ಸಿನ ಆಸೆಗಳು ಮತ್ತು ಮಾಡಿರುವ ಕರ್ಮಗಳು. ಮನಸ್ಸಿನ ಆಸೆ ರಾಜನಾಗ್ಬೇಕು ಅನ್ನೋದಿರ್ಬಹುದು, ಆದರೆ ಕರ್ಮಗಳು ರಾಜನಾಗ್ಲಿಕ್ಕೆ ಅಷ್ಟು ಪುಣ್ಯ ಕರ್ಮಗಳು ಮಾಡಿರಲ್ಲ. ಸೊ ಆದ್ರಿಂದ ಕರ್ಮಗಳು ಮಾಡದೇ ಇದ್ರೆ ಇಲ್ಲೇನು ಸಿಗುತ್ತೆ? ಒಂದು ಕರ್ಮಗಳನ್ನು ಮಾಡಿರಬೇಕು ಅದಕ್ಕೆ ತಕ್ಕಂತೆ, ಮತ್ತೆ ಅದರ ಪ್ರಕಾರ ಆಸೆ ಇರಬೇಕು, ಆವಾಗ ಮಾತ್ರ ಸಾಧ್ಯ, ಎರಡು ಸಿಗ್ಲಿಕ್ಕೆ ಸಾಧ್ಯ. ಆದ್ರೆ ನಾವು ಮಾಡ್ಬೇಕಾಗಿರೋದು ಈಗ ಭಗವಂತನ ಒಂದು ಧಾಮಕ್ಕೆ ಹೋಗ್ಬೇಕು ಅಂದ್ರೆ ಭಗವಂತನ ಧಾಮಕ್ಕೆ ಹೋಗುವ ಆಸೆ ಕೂಡ ನಮ್ಗಿರ್ಬೇಕು. ಅದೇ ರೀತಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಯೋಗ್ಯನಂತಹ ಕರ್ಮಗಳನ್ನು ಕೂಡ ನಾವು ಮಾಡಬೇಕು. ಸೊ ಅಕರ್ಮಗಳನ್ನು ಮಾಡಬೇಕು ನಾವು. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದ್ರೆ ಭಗವಂತ ಆತ್ಮಕ್ಕೆ ದೇಹಕ್ಕೆ ರೂಪ ಇಲ್ಲ, ಅದು ಚೇಂಜ್ ಆಗ್ತಾ ಇರುತ್ತದು, ಅದು ಅನಿತ್ಯ ಅದು. ಸೊ ಆತ್ಮವು ನಿರಾಕಾರವಾಗಲಿ ರೂಪರಹಿತವಾಗಲೂ ಇಲ್ಲ, ಅದಕ್ಕೂ ರೂಪ, ಅದಕ್ಕೂ ಆತ್ಮ, ಅದಕ್ಕೂ ಒಂದು ಭೌತಿಕ ವಸ್ತ್ರ ಮಾತ್ರ ಹಾಕಿರೋದು ಅದ್ರ ಮೇಲೆ, ಅದಕ್ಕೆ ನಮ್ಗೆ ಕಾಣಿಸ್ತಾ ಇಲ್ಲ. ಸೊ ನಮ್ಮ ಆತ್ಮನ ಸ್ವರೂಪಕ್ಕೆ ಅನುಗುಣವಾಗಿ ನಮ್ಮ ಆತ್ಮದ ಜೊತೆ ಏನೇನ್ ಬಂದಿರುತ್ತೆ, ಬುದ್ಧಿ ಅಹಂಕಾರ ಜೊತೆ ಬಂದಿರುತ್ತೆ ನಮ್ಮ ಆತ್ಮದ ಜೊತೆ, ಅದರ ಜೊತೆ ಏನೇನ್ ಬುದ್ಧಿ ಅಹಂಕಾರ ಬಂದಿರುತ್ತೆ ಅದರ ಪ್ರಕಾರವಾಗಿ ನಮ್ಗೆ ವಿಧವಾದ ದೇಹಗಳು ಸಿಗ್ತಾ ಹೋಗ್ತವೆ. ಸೊ ಇದು ಮೊದಲನೇ ಪಾಯಿಂಟ್, ಆತ್ಮದ ಸ್ವರೂಪ ಮತ್ತು ದೇಹದ ನಶ್ವರತೆ. ಎರಡನೇ ಪಾಯಿಂಟ್ ಶ್ರೀಲ ಪ್ರಭುಪಾದರು ಹೇಳಿರೋದ್ರಲ್ಲಿ ದೇಹದ ವೈವಿಧ್ಯತೆ ಮತ್ತು ಆಸೆಗಳು, ನಮ್ಮ ಆಸೆಗಳ ಬಗ್ಗೆ. ಕರ್ಮಗಳ ಪ್ರಕಾರ ದೇಹ ಸಿಗುತ್ತೆ ಮತ್ತು ಎಲ್ಲಾ ದೇಹಗಳು ಒಂದು ಉಡುಪು ಅಷ್ಟೇ, ಎಕ್ಸ್ಟರ್ನಲ್ ಡ್ರೆಸ್ ಅಂತಾರೆ, ವಿದೇಶಿ ವಸ್ತ್ರಗಳು. ನಮ್ಮ ಒಂದು ಆತ್ಮಕ್ಕೆ ತಕ್ಕುದಾದ ವಸ್ತ್ರಗಳಲ್ಲ ಇವೆಲ್ಲ. ಸೊ ಇವೆಲ್ಲ ಯಾವಾಗ ನಮ್ಮ ಆತ್ಮಕ್ಕೆ ತಕ್ಕುದಾದ ವಸ್ತ್ರಗಳಲ್ಲವೋ ಅವೆಲ್ಲ ಎಕ್ಸ್ಟರ್ನಲ್, ವಿದೇಶಿಗಳವೆಲ್ಲ. ಸೊ ಕರ್ಮ ಪ್ರಕಾರ ದೇಹ ಅಂದ್ರೆ ಭೌತಿಕ ಪ್ರಕೃತಿಯ ಜೀವಿಗಳಿಗೆ ಅವರ ಇಂದ್ರಿಯ ತೃಪ್ತಿಗಳ ಅನುಸಾರವಾಗಿ, ತೃಪ್ತಿಯ ಆಸೆಗಳಿಗೆ ಅನುಗುಣವಾಗಿ ವಿವಿಧ ದೇಹಗಳು ಸಿಗುತ್ತವೆ.
ಮಾಂಸ ತಿನ್ಲಿಕ್ಕೆ ಬಯಸೋರಿಗೆ ಹುಲಿ ದೇಹ ಸಿಗುತ್ತೆ. ಹಣ್ಣು ತರಕಾರಿ ತಿನ್ಲಿಕ್ಕೆ ಸೂಕ್ತವಾಗಿರೋದು ಮಾನವ ದೇಹ. ಸೊ ಎಲ್ಲಾ ದೇಹಗಳು ಕೂಡ ವಿದೇಶಿ ವಸ್ತ್ರಗಳು. ನಮ್ಮ ಆತ್ಮಕ್ಕೆ ತಕ್ಕುದಾದಂತ ವಸ್ತ್ರಗಳು ಈ ಭೌತಿಕ ಲೋಕದಲ್ಲಿ ಯಾವುದೂ ಇಲ್ಲ. ಸೊ ಅದರಿಂದ ಅವು ನಮಗೆ ಅಡ್ಜಸ್ಟ್ ಆಗೋದಿಲ್ಲ ಅದು. ಸೊ ಉದಾಹರಣೆಗೆ ಈಗ ನೀವು ಏನಾದ್ರು ಆಪರೇಷನ್ ಮಾಡಿದ್ರೆ ಅಲ್ಲಿ ಏನೋ ಒಂದು ಸ್ಟೀಲ್ ಪ್ಲೇಟೋ ಏನೋ ಹಾಕ್ತಾರೆ, ಕೈ ಕಾಲು ಮುರಿದಿದ್ರೆ, ಅದು ನಮಗೆ ವಿದೇಶಿಯಾದ ಐಟಮ್, ನಮ್ಮ ದೇಹ ಅದನ್ನು ಒಪ್ಕೊಳ್ಳೋದಿಲ್ಲ. ಅವಾಗ ಏನ್ ಮಾಡ್ತಾರೆ ಡಾಕ್ಟರ್ಗಳು, ಆ ದೇಹವನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಾಗುವಂತ ಮೆಡಿಸಿನ್ಸ್ ಕೊಡ್ತಾ ಹೋಗ್ತಾರೆ ನಿಮ್ಗೆ. ಆ ದೇಹ ಅದನ್ನ ರಿಜೆಕ್ಟ್ ಮಾಡಬಾರ್ದು. ಅದೇ ರೀತಿ ನಾವು ಏನ್ ಮಾಡ್ತಾ ಇದ್ದೀವಿ, ಈ ದೇಹ ನಮ್ಮ ಆತ್ಮಕ್ಕೆ ತಕ್ಕುದಾದ ವಸ್ತ್ರವಲ್ಲ, ನಮ್ಮ ಆಸ್ತ್ರಕ್ಕೆ ತಕ್ಕುದಾದ ವಸ್ತ್ರ ಅಲ್ವೇ ಅಲ್ಲ. ಅದಕ್ಕೆ ಏನ್ ಮಾಡ್ತಾ ಇದೀವಿ ನಾವು ಆತ್ಮಕ್ಕೆ ಹೇಳ್ತಾ ಇದೀವಿ, ಈ ದೇಹ ಬೆಸ್ಟ್ ದೇಹ, ನೀನು ಮಜಾ ಮಾಡು ಮಗನೇ, ನೀನು ಮಜಾ ಮಾಡು ಅಂತ ಹೇಳ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ನಾವು ಆತ್ಮವನ್ನು ಕೂಡ ಗುಮಾಯಿಸ್ತಾ ಇದೀವಿ, ಒಂದು ರೀತಿ ತಿರುಗಾಡಿಸ್ತಾ ಇದೀವಿ ಆತ್ಮವನ್ನು. ದೇಹದಿಂದ ದೇಹಕ್ಕೆ ಮಜಾ ಮಾಡು ನೀನು ಅಂತ ತಿರುಗಾಯಿಸ್ತಾ ಇದ್ದೀರಾ. ಆದ್ರೆ ಆತ್ಮ ನಗಾಡ್ತಾ ಇದೆ. ಸೊ ಈ ರೀತಿಯಾಗಿ ಪ್ರಾಣಿಗಳ ಅಥವಾ ಮನುಷ್ಯರ ಎಲ್ಲಾ ಭೌತಿಕ ದೇಹಗಳು ಜೀವಿಗೆ ವಿದೇಶಿ ವಸ್ತ್ರಗಳು. ಜೀವಿಯ ವಿಕಾಸ ಚಕ್ರದಲ್ಲಿ ಒಂದು ಜಲಚರದಿಂದ ಸಸ್ಯ, ಕ್ರಿಮಿ, ಪಕ್ಷಿ, ಪ್ರಾಣಿ, ಅಂತಿಮವಾಗಿ ಒಂದು ಮಾನವ ರೂಪ, ಕೊನೆಯ ರೂಪ ಇದು. ಸೊ ಇದಕ್ಕೆ 84 ಲಕ್ಷದಲ್ಲಿ ಕೊನೆಯ 4 ಲಕ್ಷ ರೂಪಗಳು. ಈ 84 ಲಕ್ಷಗಳಲ್ಲಿ 80 ಲಕ್ಷ ರೂಪಗಳೇನಿದ್ದಾವೆ ಅವು ಯಾವುದು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಳ್ಳಲ್ಲ. ಇವು ನಾವು 4 ಲಕ್ಷ ಜನ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಒದ್ದಾಡ್ತಾ ಇರೋದು. ಸೊ ಅದರಿಂದ ಅದರ ಪ್ರಕಾರ ದೇಹಗಳು ಬದಲಾಯಿಸ್ತಾ ಇರ್ತವೆ. ಮತ್ತು ಶ್ರೀಲ ಪ್ರಭುಪಾದರು 3ನೇ ಪಾಯಿಂಟ್ ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಯೋಗದ ಗುರಿ ಮತ್ತು ಅಂತಿಮವಾಗಿ ಏನು ವಿಮೋಚನೆ ಪಡೋದು ಅಂದ್ರೆ, ಪ್ರಾಣವಾಯುವಿನ ನಿಯಂತ್ರಣದಲ್ಲಿ ಯೋಗಿಗಳು ಏನ್ ಮಾಡ್ತಾರೆ, ಪ್ರಾಣವಾಯು ಅದನ್ನ ದೇಹದ ವಿವಿಧ ವಾಯುಗಳ ಚಲನೆಯನ್ನು ಒಂದು ನಿಯಂತ್ರಣ ಮಾಡ್ತಾರೆ. ಮತ್ತು ಆ ರೀತಿಯಾಗಿ ಅವರು ಸಹಸ್ರಾರ ಚಕ್ರದಿಂದ ಅಂದ್ರೆ ಮೂಲಾಧಾರ ಚಕ್ರದಿಂದ ಶುರು ಮಾಡಿಕೊಂಡು ಮೇಲಿನವರೆಗೂ ಹೋಗ್ತಾರೆ. ನಂತರ ಎಲ್ಲ ಹಾರ್ಟ್ ಚಕ್ರ, ಇದು ಶುದ್ಧಿ ಚಕ್ರ, ಆಗ್ನೇಯ ಚಕ್ರ, ಮತ್ತೆ ಕೊನೆಯದಾಗಿ ಸಹಸ್ರಾರ ಚಕ್ರ ಅಂತ ಹೇಳ್ತಾರೆ, ನೆತ್ತಿ ಮೇಲೆ ಇರುತ್ತೆ. ಅಲ್ಲಿಂದ ಅವರು ಪ್ರಾಣವಾಯುವನ್ನು ಹೊರಗಡೆ ಬಿಡ್ತಾರೆ. ಸೊ ಅದರ ಪ್ರಕಾರ ಯಾವ ಒಂದು ಚಕ್ರದ ಮೂಲಕವಾಗಿ ಪ್ರಾಣವಾಯು ಹೊರಗಡೆ ಹೋಗಿರುತ್ತೆ ಅದರ ಪ್ರಕಾರವಾಗಿ ದೇಹ ಸಿಗುತ್ತೆ ನಮಗೆ, ಅಥವಾ ಇನ್ನೊಂದು ಗ್ರಹಕ್ಕೆ ಹೋಗ್ತೀವಿ ನಾವು. ಸೊ ಪರಮಸಿದ್ಧಿ ಅಂದ್ರೆ ಈ ಮಂತ್ರದಲ್ಲಿ ಹೇಳಿರುವಂಗೆ ಅಂತಹ ಬದಲಾವಣೆಗಳ ಅತ್ಯುನ್ನತ ಪರಿಪೂರ್ಣತೆಯಾದ ಈ ಭೌತಿಕ ದೇಹವನ್ನು ನಾವು ಸಂಪೂರ್ಣವಾಗಿ ತ್ಯಜಿಸಿ ಆಧ್ಯಾತ್ಮಿಕ ವಾತಾವರಣಕ್ಕೆ ಪ್ರವೇಶಿಸಿದಾಗ ಮಾತ್ರ ಅದು ಸಂಭವಿಸ್ಲಿಕ್ಕೆ ಸಾಧ್ಯ. ಅದು ಅಂತಿಮವಾದ ಯೋಗದ ಗುರಿ. ಅಲ್ಲಿ ಜೀವನ ಮರಣ ಅಥವಾ ಬದಲಾವಣೆಯನ್ನು ಎದುರಿಸುವ ಅವಶ್ಯಕತೆ ನಮಗೆ ಇಲ್ಲ. ಅಂತಹ ಒಂದು ಆಧ್ಯಾತ್ಮಿಕ ದೇಹ ನಮಗೆ ಸಿಗುತ್ತೆ. ನಂತರ ಶ್ರೀಲ ಪ್ರಭುಪಾದರು 4ನೇ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಜ್ಞಾನ ಅಪೂರ್ಣ ಆದಾಗ ಏನಾಗುತ್ತೆ ಅನ್ನೋ ಒಂದು ಪಾಯಿಂಟ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಬ್ರಹ್ಮಜ್ಯೋತಿಗೆ ಯಾರು ಹೋಗ್ತಾರೆ, ಈ ಯೋಗಿಗಳೆಲ್ಲ ಈ ನಿರಾಕಾರ ಯೋಗಿಗಳೆಲ್ಲ ಬ್ರಹ್ಮಜ್ಯೋತಿಗೆ ಹೋಗ್ತಾರೆ. ನಿರಾಕಾರ ಒಂದು ಪ್ರತಿಪಾದನೆ ಮಾಡುವವರು ಅವ್ರೇನ್ ಮಾಡ್ತಾರೆ, ಬ್ರಹ್ಮಜ್ಯೋತಿ ಭಗವಂತನ ದೇಹದಿಂದ ಹೊರಹೊಮ್ಮುವ ಆಧ್ಯಾತ್ಮಿಕ ಕಿಡಿ ಅದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರೇನ್ ಮಾಡ್ತಾರೆ, ಅವ್ರು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ಜೀವದಲ್ಲಿ ಅಲ್ಲೇ ಇದ್ಬಿಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಅಲ್ಲಿಂದ ಅವರು ಪತನಗೊಳ್ತಾರೆ, ಅಲ್ಲೂ ಮತ್ತೆ ಭೌತಿಕ ಉದ್ಯೋಗಗಳಿಗೆ ಪ್ರವೇಶ ಮಾಡ್ತಾರೆ ಅವ್ರಿಗೆ. ಸೊ ನಂತರ ಈ ಭೌತಿಕ ಲೋಕಕ್ಕೆ ಯಾಕೆ ಬಂದಿದ್ದೀವಿ ನಾವು ಅಂದ್ರೆ, ನಾವು ಈ ಭವರೋಗ ಅಂತ ಶ್ರೀಲ ಪ್ರಭುಪಾದರು ಈ ಭವರೋಗ ಅಂದ್ರೆ ಏನು, ಭೌತಿಕ ರೋಗ. ಈ ರೋಗ ಏನು, ಕೇವಲ ಬ್ರಹ್ಮಜ್ಯೋತಿಯಾಗಿ ಒಂದಾಗುವುದು ಅಥವಾ ನಾವು ಭಗವಂತನಿಗೆ ಶರಣಾಗದೆ ನಮ್ಮ ಆಧ್ಯಾತ್ಮಿಕ ಸೇವೆಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳದೆ ಅವನು ಮತ್ತೆ ಈ ಭೌತಿಕ ವಾತಾವರಣಕ್ಕೆ ಮರಳಿ ಬೀಳಲೇಬೇಕು. ಯಾಕೆ ಬೀಳಬೇಕು ಅಂದ್ರೆ, ನಮ್ಗೆ ಈ ಭೌತಿಕ ವಸ್ತುಗಳ ಮೇಲೆ ಒಂದು ಪ್ರಭುತ್ವವನ್ನು ನಡೆಸುವ ಒಂದು ರೋಗ ನಮ್ಗೆ. ಈ ಭೌತಿಕ ಜೀವ ವಸ್ತುಗಳ ಮೇಲೆ ಒಂದು ಪ್ರಭುತ್ವ ನಡೆಸುವ ರೋಗ ಏನಿದೆ ಅದನ್ನು ಭವರೋಗ ಅಂತಾರೆ. ಈ ಭವರೋಗ ನಮ್ಗೆ, ಆದ್ರಿಂದ ಆ ಭವರೋಗ ಕಾರಣದಿಂದಾಗಿ ಬಂದು ಇಲ್ಲಿ ಬೀಳ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರು ಈ 4ನೇ ಪಾಯಿಂಟ್ ಆಯ್ತು, ಜ್ಞಾನದ ಅಪೂರ್ಣತೆಯಿಂದ ಏನಾಗುತ್ತೆ, ನಮಗೆ ಮತ್ತೆ ಬೀಳ್ತೇವೆ ಅಂತ. ಸೊ ನಂತರ ಮರಣಕಾಲದ ಸ್ಮರಣೆ ಬಗ್ಗೆ ಶ್ರೀಲ ಪ್ರಭುಪಾದ ಹೇಳಿದರು. ಅಲ್ಲಿ ಕರ್ಮಾನುಸಾರದ ಫಲ, ಹೇಗೆ ಕರ್ಮ ಮಾಡಿದೀವಿ ನಾವು, ಭಗವದ್ಗೀತೆ 8.6ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತಂತೆ ಕಳೇವರಂ. ದೇಹವನ್ನು ನಾವು ತ್ಯಜಿಸಿದಾಗ ಏನಾಗುತ್ತೆ, ನಾವು ಯಾವ ಭಾವನೆಯನ್ನು ಸ್ಮರಿಸಿರ್ತೀವೋ ಅದೇ ಸ್ಥಿತಿಯಲ್ಲಿ ನಾವು ಖಂಡಿತವಾಗಿ ಪಡೆದಿರ್ತೇವೆ. ಯಾವ ಮನುಷ್ಯನಿಗೆ ಮನಸ್ಸು ಅಭಿವೃದ್ಧಿ ಹೊಂದಿರುತ್ತೆ ಭಕ್ತಿ ಸೇವೆಯಲ್ಲಿ, ಅವನು ತನ್ನ ಸಾಯುವ ಸಮಯದಲ್ಲಿ ಭಗವಂತನನ್ನು ನೆನಪಿಸ್ಕೊಳ್ತಾನೆ. ಮತ್ತು ಭಗವಂತನಿಗೂ ಕೂಡ ಅವನು ಮಾಡಿರುವ ಯಜ್ಞ ಯಾಗಾದಿಗಳು ಮತ್ತೆ ಭಕ್ತಿ ಸೇವೆ ನೆನಪು ಬರುತ್ತೆ. ಭಕ್ತನಿಗೆ ಈ ಮಂತ್ರ ಒಂದು ವಿನಾಯಿತಿಯನ್ನು ಕೊಡ್ತಾ ಇದೆ. ಈ ಭಕ್ತ ನಾವು ನೋಡ್ಬೇಕಂದ್ರೆ ಮರಣ ಸಮಯದಲ್ಲಿ ಕರ್ಮಗಳನ್ನು ನೆನಪಿಸ್ಕೊಳ್ಳಿಕ್ಕೆ ಪ್ರಾರ್ಥನೆ ಮಾಡೋ ಒಂದು ನಮ್ಗೆ ಅಧಿಕಾರ ಸಿಗುತ್ತೆ. ಮಾಡದೇನೆ ಇದ್ರೆ ಎಲ್ಲಿ ಅಧಿಕಾರ ಸಿಗುತ್ತೆ ಅಲ್ವಾ?
ಸೊ ಆದ್ರಿಂದ ಮರಣ ಸಮಯದಲ್ಲಿ ತನ್ನ ಜೀವವನ್ನು ಸೇವೆಯನ್ನು ನೆನಪಿಸಿಕೊಳ್ಳಿಕ್ಕೆ ಸಾಧ್ಯವಾಗದೆ ಇದ್ರೂ ಸಹ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ ಅರ್ಜುನ ಕೇಳ್ತಾನೆ, ಕಷ್ಟ ಸಮಯದಲ್ಲಿ ಅವ್ನು ನೆನಪು ಮಾಡ್ಕೊಳ್ಳದೆ ಇದ್ರೆ ಏನಾಗುತ್ತೆ ಅಂತ. ಆಗ ಭಗವಂತ ಏನ್ ಹೇಳ್ತಾನೆ, ಅದನ್ನು ನೆನಪಿ ಮಾಡಿಕೊಳ್ಳುವ ಬುದ್ಧಿಶಕ್ತಿಯನ್ನು ನಾನೇ ಕೊಡ್ತೀನಿ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಅದರಿಂದ ಭಕ್ತನಿಗೆ ಅವನಿಗೆ ಸ್ವಲ್ಪ ರಿಯಾಯಿತಿ ಸಿಗುತ್ತೆ, ಸ್ವಲ್ಪ ಸುಲಭವಾಗಿ ನೆನಪುಕೊಳ್ಬಹುದು. ಯಾಕಂದ್ರೆ ಭಗವಂತ ಆ ನೆನಪು ಮಾಡಿಕೊಳ್ಳುವ ಒಂದು ಶಕ್ತಿಯನ್ನು, ನೆನಪು ಮಾಡಿಕೊಳ್ಳುವುದು ಮರೆಯುವ ಶಕ್ತಿ ಎಲ್ಲವನ್ನೂ ಭಗವಂತನೇ ಅಲ್ವಾ ಕೊಡೋದು. ಸೊ ಅದರಿಂದ ನೆನಪು ಮಾಡಿಕೊಳ್ಳುವ ಶಕ್ತಿಯನ್ನು ಭಗವಂತ ಆ ಸಾಯುವ ಸಮಯದಲ್ಲಿ ಭಕ್ತನಿಗೆ ಕೊಡ್ತಾನೆ. ನಂತರ ಇದು 6ನೇ ಪಾಯಿಂಟ್ ಶ್ರೀಲ ಪ್ರಭುಪಾದ ಏನ್ ಹೇಳ್ತಾರೆ, ಭಕ್ತಿಯ ಬಗ್ಗೆ 6ನೇ ಪಾಯಿಂಟ್ ಅಲ್ಲಿ ಮಾತಾಡಿದ್ದಾರೆ ಶ್ರೀಲ ಪ್ರಭುಪಾದ. ಭಗವದ್ಗೀತೆಯಲ್ಲಿ 9.30 34ನೇ ಶ್ಲೋಕದಲ್ಲಿ ಭಗವಂತ ತನ್ನ ಭಕ್ತನೊಂದಿಗೆ ಇರುವಾದ ನಿಕಟವಾದ ಸಂಬಂಧವನ್ನು ಇಲ್ಲಿ ಹೇಳಿದ್ದಾನೆ. ಸೊ ಅತ್ಯಂತ ಅಸಹ್ಯಕರ ಕಾರ್ಯವನ್ನು ಮಾಡಿದ್ರೂ ಕೂಡ ಭಕ್ತ ಅವನು ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಅವನ ಸಂಕಲ್ಪ ಸರಿಯಾಗಿದೆ, ಅಂದ್ರೆ ಅವನು ಸರಿಯಾದ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾನೆ, ಅವನನ್ನು ಸಾಧು ಅಂತ ಪರಿಗಣಿಸ್ಬೇಕು ಅಂತ ಭಗವಂತ ಹೇಳ್ತಾನೆ. ಮತ್ತೆ ಅರ್ಜುನನಿಗೆ ಹೇಳ್ತಾನೆ, ಭಕ್ತ ನೀನು ಅನೌನ್ಸ್ ಮಾಡು, ಎಲ್ರಿಗೂ ಹೇಳು, ನೀನು ಸಾರಿ ಹೇಳು, ಏನು ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ಅಂತ ಸಾರಿ ಹೇಳು ಅಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಭಗವಂತ ಹೇಳ್ತಾನೆ. ನಂತರ ಭಕ್ತಿ ವಿನೋದ ಸರಸ್ವತಿ ಠಾಕೂರ್ ಹೇಳ್ತಾರೆ, ಅವರು ಒಂದು ಇದರ ಮೇಲೆ ಏನ್ ಹೇಳಿದ್ದಾರೆ ಅಂದ್ರೆ, ಶುದ್ಧ ಭಕ್ತ ದೇಹದ ನಿರ್ವಹಣೆ ಮತ್ತು ಆತ್ಮ ಸಾಕ್ಷಾತ್ಕಾರ ಎರಡನ್ನು ಒಟ್ಟೊಟ್ಟಿಗೆ ತಗೊಂಡು ಹೋಗ್ಬೇಕು. ದೇಹವನ್ನು ಬಿಡ್ಲಿಕ್ಕೆ ಆಗೋದಿಲ್ಲ, ಅದು ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಲೇಬೇಕು. ನಂತರ ಭಕ್ತಿ ಕಾರ್ಯವನ್ನು ಕೂಡ ಮಾಡ್ಕೊಂಡು ಹೋಗ್ಬೇಕು, ಆತ್ಮ ಸಾಕ್ಷಾತ್ಕಾರಕ್ಕೆ ಭಕ್ತಿ ಕಾರ್ಯವನ್ನು ಮಾಡ್ಲೇಬೇಕು. ನಂತರ ಈ ಭಕ್ತಿ ಹೇಗೆ ಅಂದ್ರೆ, ಇದು 50-50% ನಾವು ಮಾಡ್ಕೊಂಡು ಹೋಗಿದ್ರೆ, ಇಲ್ಲ ಒಂದು 20% ನಾವು ಭಕ್ತಿ ಮಾಡ್ತಾ ಇದ್ವಿ, 80% ನಾವು ದೇಹ ನಿರ್ವಹಣೆಗೆ ಮತ್ತು ಇದಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಏನಾಗುತ್ತೆ, ನಿಧಾನವಾಗಿ ಭಕ್ತಿ ಹೆಚ್ಚಾಗ್ತಾ ಹೋಗ್ತಾ ಇದ್ದಂಗೆ ಈ ದೇಹದ ನಿರ್ವಹಣೆಯ ಅವಶ್ಯಕತೆಗಳು ತಂತಾನೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದು ಒಂದು ಸಮಯದಲ್ಲಿ ಅದು ಮ್ಯಾಕ್ಸಿಮಮ್ ನಿಮಗೆ ಭಕ್ತಿ ಸೇವೆಯ ಸಮಯ ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ಮಾಡ್ಲಿಕ್ಕೆ ಸಿಗುತ್ತೆ. ಸೊ ಈಗ ನಮ್ಮ ಉದಾಹರಣೆಗಳನ್ನು ತಗೊಳ್ಬೇಕಂದ್ರೆ, ಕೆಲವು 4-5 ವರ್ಷಗಳ ಹಿಂದೆ ನಾವೆಲ್ಲ ಇದಕ್ಕೆ ಬಂದ್ವಿ, ಈ ಕೃಷ್ಣ ಪ್ರಜ್ಞೆ ಇದು ಒಂದು ತಿಳ್ಕೊಳ್ಳಿಕ್ಕೆ ಬಂದಾಗ ನಾವು ಅಂದ್ಕೊಳ್ತೀವಿ, ಒಂದು ರೌಂಡ್ ಜಪ ಮಾಡ್ಲಿಕ್ಕೆ ಸಿಗುತ್ತಾ ಟೈಮು, 8-10 ನಿಮಿಷ ಬೇಕಲ್ಲ, ಟೈಮ್ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಈಗ ಸುಮಾರು ನೀವೆಲ್ಲರೂ 16 ಸುತ್ತು ಜಪ ಮಾಡ್ತಾ ಇದೀರಲ್ವಾ. ಸೊ 16 ಸುತ್ತು ಜಪ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇದೆ. ಮತ್ತೆ ಕ್ಲಾಸಲ್ಲಿ ಕೂತ್ಕೊಳ್ಳೋಕು ಗಂಟೆಗಳ ಕ್ಲಾಸಲ್ಲಿ ಕೂತ್ಕೊಂಡು ಕ್ಲಾಸ್ಗಳು ಕೇಳೋಕ್ಕೂ ಟೈಮ್ ಸಿಗ್ತಾ ಇದೆ. ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಭಗವಂತನೇ ಬುದ್ಧಿಯೋಗವನ್ನು ಕೊಡ್ತಾನೆ, ಭಗವಂತನೇ ಸಮಯವನ್ನು ಮಾಡಿ ಕೊಡ್ತಾನೆ, ನಮ್ಮ ಪ್ರಯತ್ನ ಇರಬೇಕಷ್ಟೆ. ಸೊ ಅದರಿಂದ ಭಕ್ತಿ ವಿನೋದ ಸರಸ್ವತಿ ಠಾಕೂರ್ ಏನ್ ಹೇಳ್ತಾರೆ ಅಂದ್ರೆ, ಲೌಕಿಕ ಚಟುವಟಿಕೆಗಳ ಪ್ರಮಾಣ ತಂತಾನೆ ಕಡಿಮೆ ಆಗ್ತಾ ಹೋಗುತ್ತೆ ಭಗವಂತನ ಕೃಪೆಯಿಂದ. ಆದ್ರಿಂದ ಯಾರು ಭಕ್ತಿ ಮಾರ್ಗದಲ್ಲಿ ಇರ್ತಾರೆ ಅವರಿಗೆ ಲೌಕಿಕ ಸಾಂದರ್ಭಿಕ ಪ್ರದರ್ಶನ ಒಂದು ತೋರ್ಸ್ಕೋಬೇಕು ಅಷ್ಟೇ. ಯಾರು ಹೌದು ನಾನು ಲೌಕಿಕದಲ್ಲಿ ಇದ್ದೀನಿ ಅಂತ ತೋರ್ಸ್ಬಿಟ್ಟು ಇಲ್ದಿಂದ ಜನ ಏನೇನೋ ಮಾತಾಡ್ತಾರೆ. ಆದ್ರೆ ಭಗವಂತನ ಕೃಪೆಯಿಂದ ಏನಾಗುತ್ತೆ, ಆ ಅವಶ್ಯಕತೆಗಳು ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಕೊನೆಯದಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ನವವಿಧ ಭಕ್ತಿ ಬಗ್ಗೆ ಹೇಳಿದ್ದಾರೆ. ಭಕ್ತನೊಂದಿಗೆ ಸ್ಥಿರವಾದ ಒಂದು ಸಂಪರ್ಕ ಇಟ್ಕೊಳ್ಬೇಕು ಅಂದ್ರೆ ಭಗವಂತನೊಂದಿಗೆ ಭಕ್ತ ಒಂದು ಸ್ಥಿರವಾದ ಸಂಪರ್ಕ ಇಟ್ಕೊಳ್ಬೇಕಂದ್ರೆ 9 ವಿಧವಾದ ಭಕ್ತಿ ಬಗ್ಗೆ ಹೇಳಿದ್ದಾರೆ. ಶ್ರವಣಂ, ಕೀರ್ತನಂ, ಸ್ಮರಣಂ ಇತ್ಯಾದಿಯಾಗಿ. ಈ 9 ತತ್ವಗಳಿಗೆ ಕೇವಲ ಒಂದನಾದ್ರೂ ಅಳವಡಿಸ್ಕೊಂಡ್ರು ಸಾಕು. ಈ ಉದಾಹರಣೆಗೆ ಪ್ರಹ್ಲಾದ, ಅರ್ಜುನ, ಬಲಿ ಮಹಾರಾಜ ಇವರೆಲ್ಲಾದ್ರೂ ಒಂದನ್ನೇ ತಗೊಂಡಿದ್ದು, ಎಲ್ರೂ ಮಾಡ್ಲಿಲ್ಲ. ಆ ಒಂದರಲ್ಲಿ ಉದಾಹರಣೆಗೆ ನಾವು ಆಂಜನೇಯನ ತಗೊಳ್ಬೇಕಂದ್ರೆ ಅವನು ಸೇವಾ ಭಾವನದಲ್ಲಿ ಇದ್ದ, ಸೇವೆಯನ್ನು ಮಾಡಿದ, ಭಗವಂತ ರಾಮನ ಸೇವೆಯನ್ನು ಮಾಡಿದ, ಬರೀ ಸೇವಾ ಭಾವದಲ್ಲೇ ಇದ್ಬಿಟ್ಟ. ಅವನು ಯಾರು 9 ನವವಿಧ ಭಕ್ತಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಎಲ್ಲರೂ ಅಷ್ಟೇ, ಕೇವಲ ನಾವು ಶ್ರವಣ ಕೀರ್ತನೆ ಮಾಡೋದ್ರಿಂದನೇ ಸ್ಮರಣ ಮಾಡ್ಬೋದು. ಶ್ರವಣ ಕೀರ್ತನೆ, ಸ್ಮರಣ ಈ 3 ಮುಖ್ಯ ಸುಲಭವಾಗಿ ನಾವು ಮಾಡ್ಬೋದು ಕಲಿಯುಗದಲ್ಲಿ. ಸೊ ಅದಷ್ಟು ಮಾಡಿದ್ರೆ ನಾವು ಸಾಕು. ಸೊ ಅಂತಿಮವಾಗಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಈ ಮಂತ್ರ ಏನಿದೆ ಇದು ಭಗವಂತನ ನಾಮ, ಕೀರ್ತಿ ಮತ್ತು ಕಾರ್ಯಗಳನ್ನು ನಿರಂತರವಾಗಿ ನಾವು ಸ್ಮರಿಸ್ತಾ ಇರಬೇಕು. ಮತ್ತು ಮರಣದ ಸಮಯದಲ್ಲಿ ಮನಸ್ಸು ವಿಚಲಿತವಾದಾಗ ಕೂಡ ಈ ಜೀವನದ ಉದ್ದಕ್ಕೂ ನಾವು ಮಾಡಿರೋ ಭಕ್ತಿ ಅಭ್ಯಾಸ ಏನಿದೆ ಅದು ತಂತಾನೆ ಭಗವಂತನ ಒಂದು ಏನಿದೆ ಒಂದು ಕೃಪೆಯಿಂದ. ಹರೇ ಕೃಷ್ಣ. ಸೊ ನಾವು ಮಾಡಿರೋ ಇದೆಲ್ಲ ಏನಿರುತ್ತೆ ಭಕ್ತಿ ಸೇವೆಯ ಅಭ್ಯಾಸ ಏನ್ ಮಾಡಿರ್ತೀವಿ ನಾವು, ಅದು ಭಗವಂತನ ಸ್ಮರಣೆಯನ್ನು ಮಾಡ್ಲಿಕ್ಕೆ ನಮಗೆ ಭಗವಂತನ ಕೃಪೆಯಿಂದ ತಂತಾನೆ ಸಾಧ್ಯವಾಗುತ್ತೆ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಸೊ ಕೊನೆಗೆ ಈ ಶ್ಲೋಕದ ಅಂತ್ಯದಲ್ಲಿ ಭಗವಂತನಿಗೆ ಸಂಪೂರ್ಣವಾದ ಶರಣಾಗತಿ ಮಾಡಿದಾಗ ಮಾತ್ರ
ನಮಗೆ ಈ ಎಲ್ಲ ಆತಂಕಗಳಿಂದ ಮುಕ್ತಿ ಮಾಡಲಿಕ್ಕೆ ಸಾಧ್ಯ ಮತ್ತು ಭಗವಂತನ ಧಾಮಕ್ಕೆ ನಾವು ಹೋಗ್ಲಿಕ್ಕೆ ಅರ್ಹರಾಗ್ತೀವಿ ಅಂತ ಶ್ರೀಲ ಪ್ರಭುಪಾದರು ಈ ಶ್ಲೋಕದ ಕೊನೆಯಲ್ಲಿ ಹೇಳ್ತಾರೆ. ಸೊ ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ? ಹಾಕಿದ್ದೀವಿ ಗುರುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಎಲ್ಲರಿಗೂ ಪ್ರಭುಜಿ 30ನೇ ತಾರೀಕು ಅದು ಕ್ಲಾಸ್ ಇದು ಹಾಕಿ ಪ್ರಭುಜಿ. ಹಾಕಿದ್ದೀನಲ್ಲ. 30ನೇ ತಾರೀಕು. ಲಾಸ್ಟ್ ಸಂಡೇ ಹಾಕಿದ್ದೀನಲ್ಲ. ಅದು ಬ್ಲಾಕ್ ಅಲ್ಲಿ ಬಂದಿದೆ, ಬ್ಲೂ ನಲ್ಲಿ ಬಂದಿಲ್ಲ. ನಮ್ಗೆ ಇದು ಸಿಗ್ತಿಲ್ಲ, ರೆಕಾರ್ಡ್ ಆನ್ ಆಗಲ್ಲ. ಹೌದಾ? ಒಂದ್ ಕೆಲಸ ಮಾಡಿ, ಅದನ್ನ ಇನ್ನೊಂದ್ ಕಡೆ ಫಾರ್ವರ್ಡ್ ಮಾಡ್ಕೊಳ್ಳಿ, ನೀವು ಬರುತ್ತದ. ನಿಮಗೆ ಫಾರ್ವರ್ಡ್ ಮಾಡ್ಕೊಳ್ಳಿ, ಅವಾಗ ಅದು ಲಿಂಕ್ ಆನ್ ಆಗುತ್ತೆ. ಹಾಗೂ ಮಾಡಿದೆ ಪ್ರಭುಜಿ, ಓಪನ್ ಆಗ್ಲಿಲ್ಲ. ಆಗ್ಲಿಲ್ವಾ? ಸರಿ, ಇನ್ನೊಂದ್ಸರಿ ಹಾಕ್ಬಿಡಿ ಪ್ರಭುಜಿ. ಇನ್ನೊಂದ್ಸರಿ ಹಾಕ್ತೀನಿ ಮತ್ತೆ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಮತ್ತೆ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಕ್ಲಾಸ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಯ್ತು ಪ್ರಭುಜಿ. ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು.